ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ನಮಸ್ಕಾರ ವೀಕ್ಷಕರೇ, ಕಲಾಂಜಲಿ ಕ್ರಿಯೇಷನ್ಸ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020 ಇದರ ಅಂಗವಾಗಿ ಇದೀಗ ವಿಶೇಷ ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಳೆ ಶಿವಭಕ್ತ ವೀರಮಣಿ ಇದನ್ನು ನಡೆಸಿಕೊಡಲಿರುವವರು ಶ್ರೀ ಗೌರಿ ಗಣೇಶ ಮಹಿಳಾ ಯಕ್ಷಗಾನ ಸಂಘ ಮಂಗಲ್ಪಾಡಿ ಪ್ರತಾಪನಗರ. ಹಿಮ್ಮೇಳದಲ್ಲಿ ಭಾಗವತರು ಹರೀಶ್ ಪಂಜ ಹಾಗೂ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ. ಚೆಂಡೆ ಹಾಗೂ ಮದ್ದಳೆಯಲ್ಲಿ ರಾಜಾರಾಮ್ ಬಲ್ಲಾಳ್ ಚಿಪ್ಪಾರು, ರಿತೇಶ್ ಅಡ್ಕ. ಚಕ್ರತಾಳದಲ್ಲಿ ಆಕಾಶ್ ಪ್ರತಾಪನಗರ. ಅರ್ಥಧಾರಿಗಳಾಗಿ ಶ್ರೀಮತಿ ಹರಿಣಾಕ್ಷಿ, ಶ್ರೀಮತಿ ವಿಜಯಲಕ್ಷ್ಮಿ ಭಿ ಶೆಟ್ಟಿ, ಶ್ರೀಮತಿ ಸುರೇಖಾ ನಾರಾಯಣ, ಶ್ರೀಮತಿ ಸುರಕ್ಷಿತ ಸಂದೀಪ್ ಶೆಟ್ಟಿ, ಕುಮಾರಿ ಪ್ರತೀಕ್ಷಾ ಶೆಟ್ಟಿ, ಕುಮಾರಿ ಚೈತನ್ಯ, ಕುಮಾರಿ ಚೈತ್ರ, ಕುಮಾರಿ ವೈಷ್ಣವಿ ಎಸ್ ಮಡಿವಾಳ, ಕುಮಾರಿ ರಕ್ಷಾ ಎಸ್ ಮಡಿವಾಳ. ಇದರ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ನಾಟಕ ರಂಗದ ನಾಯಕ, ಸಂಗೀತ ರಂಗದ ಗಾಯಕ, ಇವರೇ ಇದರ ನಿರ್ದೇಶಕ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ. ಈ ಒಂದು ತಂಡಕ್ಕೆ ನಾವೆಲ್ಲರೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಶರಣು ಸಿದ್ಧಿವಿನಾಯಕ ಶರಣು ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಗಜಮುಖ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕವಾಹನ ಶರಣು ಸಿದ್ಧಿವಿನಾಯಕ ಶರಣು ಶರಣು ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ
ವರ್ಣಿಪೆನು ಕಥಾಮೃತವ. ತುರಗವನ್ನು ಶೃಂಗರಿಸಿ ವೇಗದಿ ತುರಗವನ್ನು ಶೃಂಗರಿಸಿ ವೇಗದಿ ಧರಣಿಪಾಲರ ಕಪ್ಪ ಗೊಂಬರೆ, ಧರಣಿಪಾಲರ ಕಪ್ಪ ಗೊಂಬರೆ ಹರಿತ ಸೇನಾ ದೋಷದಿ ತುರಗವನ್ನು ಶೃಂಗರಿಸಿ ಮರ್ಯಾದಾ ಪುರುಷೋತ್ತಮನಾಗಿ ಬಾಳಿ ಜಗತ್ತೆಲ್ಲವೂ ವಂದಿಸುವಂತಹ ಸ್ಥಾನವನ್ನು ಏರಿ ಋಷಿ ಮುನಿಗಳಿಂದ ದೇವರು ಎಂದು ಕೊಂಡಾಡಲ್ಪಟ್ಟವ ನಮ್ಮಣ್ಣ ಶ್ರೀರಾಮಚಂದ್ರ. ಆತನ ತಮ್ಮನೆನ್ನುವಲ್ಲಿ ಶತ್ರುಘ್ನನಾದ ನಾನು ತೃಪ್ತಿಯನ್ನು ಕಂಡುಕೊಂಡಿದ್ದೇನೆ. ಇಂದೀಗ ನಮ್ಮಣ್ಣ ಅರ್ಚಿಸಿ ಪೂಜಿಸಿ ಲೋಕ ಸಂಚಾರಕ್ಕೆ ಬಿಟ್ಟ ತುರಗದ ಬೆಂಗಾವಲಾಗಿ ಹೊರಟವ ನಾನಿದ್ದೇನೆ. ಹಿಂದೊಮ್ಮೆ ಲವಣಾಸುರನೆಂಬ ದೈತ್ಯ ಲೋಕಕಂಟಕನಾಗಿ ಮೆರೆಯುತ್ತಿರುವ ಸಂದರ್ಭದಲ್ಲಿ ನಮ್ಮಣ್ಣನೇ ಆತನನ್ನು ವಧಿಸಿ ಬಾ ಎಂದು ಆಜ್ಞಾಪಿಸಿದ. ಆತನ ಮಾತನ್ನೇ ಶಿರಸಾವಹಿಸಿ ಲವಣಾಸುರನ ವಧೆಯನ್ನು ನಾನೇ ಮಾಡಿ ಬಂದೆ. ಅದಾದ ಬಳಿಕ ನಮ್ಮ ಜೀವನದಲ್ಲಿ ಒಂದೊಂದು ಘಟನೆಗಳು ಸಂಭವಿಸುತ್ತಾ ಬಂತು. ಅಣ್ಣನ ವನವಾಸ, ಸೀತಾ ಮಾತೆಯ ಅಪಹರಣ, ರಾವಣಾದಿ ದೈತ್ಯರ ವಧೆ, ಈ ಎಲ್ಲಾ ಸಂದರ್ಭದಲ್ಲಿ ನಮ್ಮಣ್ಣ ಲಕ್ಷ್ಮಣನು ರಾಮನ ಜೊತೆಯಲ್ಲೇ ಇದ್ದು ದುಷ್ಟರ ದಮನ ಕಾರ್ಯದಲ್ಲಿ ಭಾಗವಹಿಸಿ ಅಣ್ಣನ ಸೇವೆಯನ್ನು ಮಾಡುವ ಭಾಗ್ಯ ಪಡೆದ. ಇನ್ನು ಭರತನಾದರೂ ಅಣ್ಣನ ಪಾದುಕೆಯನ್ನೇ ನಂದಿಗ್ರಾಮದಲ್ಲಿಟ್ಟು ಅಣ್ಣನ ಬರುವಿಕೆಗಾಗಿ ಕಾದು ಕುಳಿತ. ಇನ್ನು ಅಣ್ಣನ ಸೇವೆಯನ್ನು ಯಾವಾಗ ಮಾಡಬಹುದು ಎಂದು ಕಾದು ಕುಳಿತ ನನಗೆ ಯಜ್ಞಾಶ್ವದ ಬೆಂಗಾವಲಾಗಿ ಹೋಗುವಂತಹ ಸುಯೋಗ ಒದಗಿ ಬಂದದ್ದು ನನ್ನ ಜೀವನದ ಮಹತ್ತರವಾದ ಘಟನೆಗಳಲ್ಲಿ ಒಂದು. ಹೀಗೆ ಅಣ್ಣನಿಗೆ ವಂದಿಸಿ ಶೃಂಗರಿಸಿದ ಕುದುರೆಯೊಂದಿಗೆ ಲೋಕ ಸಂಚಾರ ಕೈಗೊಂಡೆ. ನನ್ನ ಜೊತೆ ದಮನ ಪುಷ್ಕಳರೂ ಜೊತೆ ಸೇರಿಕೊಂಡಿದ್ದಾರೆ. ಹೀಗೆ ತೆರಳುತ್ತಾ ನಮ್ಮ ಕುದುರೆಯು ಮಾಯಾಪುರವನ್ನು ಸೇರಿಕೊಂಡಿತು. ಅಲ್ಲಿ ಯೋಗಿನಿ ದತ್ತವಾದ ಶರವನ್ನು ಪಡೆದುಕೊಂಡೆವು. ಇನ್ನು ಮುಂದೆ ಕುದುರೆಯು ಯಾವ ದೇಶಕ್ಕೆ ಪ್ರವೇಶಿಸುತ್ತದೋ ಅಲ್ಲಿಯ ಕಪ್ಪ ಕಾಣಿಕೆಯನ್ನು ಪಡೆದುಕೊಳ್ಳುವ ಉದ್ದೇಶ ನನ್ನದು. ಆದ್ದರಿಂದ ತುರಗದ ಬೆಂಗಾವಲಾಗಿ ತೆರಳೋಣವಂತೆ ಮುಂದಕ್ಕೆ. ಜ್ಯೋತಿರ್ಮೇ
ಅಣ್ಣ ರುಕ್ಮಾಂಗ, ಮೇಲೆ ಆಕಾಶದಲ್ಲಿ ಸೂರ್ಯನು ಹೇಗೆ ಪ್ರಕಾಶಮಾನವಾಗಿ ಪ್ರಕಾಶಿಸುತ್ತಾನೋ ಅದೇ ರೀತಿ ಈ ಜ್ಯೋತಿರ್ಮೇದ ಪಟ್ಟಣದಲ್ಲಿ ನಮ್ಮಪ್ಪ ವೀರಮಣಿಯು ಸಕಲ ಸದ್ಗುಣ ಸಂಪನ್ನ ಭರಿತವಾಗಿ ಮೆರೆಯುತ್ತಾ ಇದ್ದಾರೆ. ಅವರ ಮಕ್ಕಳಾಗಿ ರುಕ್ಮಾಂಗ ಶುಭಾಂಗ ಎಂಬ ನಾಮಾಂಕಿದಲ್ಲಿ ಈ ವರ್ತಮಾನ ಕಾಲದಲ್ಲಿ ನಾವು ಮೆರೆಯುತ್ತಾ ಇದ್ದೇವೆ. ಯೋಗ್ಯ ಗುರುಗಳಲ್ಲಿ ವಿದ್ಯೆಯನ್ನು ಕಲಿತೆವು. ಸಕಲ ಶಸ್ತ್ರ ಅಸ್ತ್ರಗಳ ಪಾರಂಗತರಾಗಿ ಈ ಅರಮನೆಯನ್ನು ಸೇರಿಕೊಂಡವರಿದ್ದೇವೆ. ತಮ್ಮ ಅಣ್ಣ, ಅರಮನೆಯನ್ನು ಸೇರಿಕೊಂಡದ್ದಾಯಿತು. ಗುರುಕುಲದಲ್ಲಾದರೆ ಗೆಳೆಯರೊಂದಿಗೆ ಆಟ ಪಾಠಗಳಿಂದಾಗಿ ಸಮಯವೇ ಹೋಗುವುದು ಗೊತ್ತಾಗುತ್ತಿರಲಿಲ್ಲ. ಆದರೆ ಇಲ್ಲಿ ಈ ಅರಮನೆಯನ್ನು ಸೇರಿದ ನಂತರ ಮನಸ್ಸಿಗೆ ಏನೋ ಒಂದು ಬೇಸರ, ಮನಸ್ಸು ಮಡುಕಟ್ಟಿ ಹೋಗಿದೆ. ಇದಕ್ಕೆಲ್ಲ ಪರಿಹಾರ ಏನು ತಮ್ಮ? ಅಣ್ಣ ಕೇಳು. ಏನು? ಅನುಜಾತ ಕೇಳೆಮ್ಮ ಉಪವನದಿ ರಂಜಿಸುವ, ಅನುಜಾತ ಕೇಳೆಮ್ಮ ಉಪವನದಿ ರಂಜಿಸುವ. ಅನುಜಾತ ಕೇಳೆಮ್ಮ ಉಪವನದಿ ರಂಜಿಸುವ, ಘನತರದ ಪಣ್ಣು ಫಲವನ್ನು ಕೊಯ್ವರೀಗ, ಘನತರದ ಪಣ್ಣು ಫಲವನ್ನು ಕೊಯ್ವರೀಗ. ಮನದೋಳ ತುರಯುವುದು ಏಳೆನು ತರುಮಾಗ, ಮನೋದೋಳ ತುರಯುವುದು ಏಳೆನು ತರುಮಾಂಗ. ವನಕೆ ಪೊರಟನು ದೋಷದಿಂದ ನೂತನೊಡನೆ, ಅನುಜಾತ ಕೇಳೆಮ್ಮ ಉಪವನದಿ ರಂಜಿಸುವ, ಘನತರದ ಪಣ್ಣು ಫಲವನ್ನು ಕೊಯ್ವರೀಗ. ಅನುಜಾತ ಅನುಜಾತ ಅಣ್ಣ, ತಮ್ಮ ನೀನೆಂದ ಮಾತು ಸರಿಯಾದುದು. ಗುರುಗಳ ಉಪದೇಶ, ಗೆಳೆಯರೊಂದಿಗಿನ ಆಟ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತಾ ಇತ್ತು ಅಲ್ಲವೇ? ಹೌದು. ಗುರುಕುಲದ ಸಹವಾಸವನ್ನು ಬಿಟ್ಟು ಒಂದು ಅರಮನೆಯನ್ನು ಸೇರಿಕೊಂಡಂದಿನಿಂದ ನಿನ್ನ ಮನಸ್ಸಿನಲ್ಲಿ ಯಾವ ಬೇಸರ ಮಡುಕಟ್ಟು ನಿಂತಿದೆ ಎಂಬುದಾಗಿ ನನ್ನ ಮನಸ್ಸಿನಲ್ಲೂ ಇದೆ. ಅದಕ್ಕೂ ಒಂದು ಹೊಸತನವನ್ನು ಕಾಣಬೇಕು ಎಂಬ ಅಭಿಲಾಷೆ ನನ್ನ ಮನಸ್ಸಿನಲ್ಲಿ ಹಳೆಯುತ್ತಾ ಇದೆ. ಅದಕ್ಕೂ ಒಂದು ಮಾರ್ಗವಿದೆಯನ್ನ. ಏನು? ಆ ನಮ್ಮ ನಿತ್ಯ ವಿನೂತನವಾದ ಉಪವನ ಇದೆಯಲ್ಲ, ಅಲ್ಲಿಗೆ ಹೋಗಿ ನಮ್ಮ ಬೇಸರವನ್ನು ಕಳೆಯೋಣವೇ? ತಮ್ಮ, ಅಣ್ಣ, ನಿನ್ನ ಮಾತು ಉಚಿತವೇ ಸರಿ. ನಮ್ಮ ತಂದೆಯವರು ನಮಗಾಗಿ ನಿರ್ಮಿಸಿದ ಆ ಉಪವನದಲ್ಲಿ ಒಂದಷ್ಟು ಕಾಲ ವಿಹರಿಸೋಣ ಬಾ. ಅಣ್ಣ, ತಮ್ಮ, ಅರಮನೆಯಿಂದ ನೇರವಾಗಿ ನಾವು ನಮ್ಮ ಉಪವನವನ್ನು ಸೇರಿಕೊಂಡೆವು. ಬರುಬರುತ್ತಾ ನೋಡಬಾರದೆ ಆ ಸೌಂದರ್ಯ ರಾಶಿಯನ್ನು? ಪರಿಗಿಸು ಸಹಜ ಉಪವನ ಸಿರಿಯ ಪರಿಗಿಸು ಸಹಜನೇ ಉಪವನ ಸಿರಿಯ. ಆ
ಪರಿಕಿಸು ಸಹಜನಿ ಉಪವನ ಸಿರಿಯ ತರುಗಳ ಮಧ್ಯದಿ ಜಂಪಿನ ಲತೆಯ ತರುಗಳ ಮಧ್ಯದಿ ಜಂಪಿನ ಲತೆಯ ಭರಿತ ಸುಮಗಳು ಮಕರಂದ ಪೂರಿತೆಯ ಭರಿತ ಸುಮಗಳು ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿಕಿಸು ಸಹಜನಿ ಉಪವನ ಸಿರಿಯ ತರುಗಳ ಮಧ್ಯದಿ ಜಂಪಿನ ಲತೆಯ ಪರಿಕಿಸು ಸಹಜನಿ ಉಪವನ ಸಿರಿಯ ಪರಿಕಿಸು ತಮ್ಮ, ಅಣ್ಣ, ನಮ್ಮ ದೃಷ್ಟಿಯನ್ನು ಎಲ್ಲೆಡೆ ಹಾಯಿಸಿದರೆ ಸೌಂದರ್ಯ ಕನಿಯೇ ಎದ್ದು ಕಾಣಿಸುತ್ತಿದೆ. ಹಾ, ಅದು ಅಲ್ಲಿ ನೋಡು, ತಿಳಿನೀರ ಕೊಳದಲ್ಲಿ ಬಿಳಿ ಹಂಸಗಳು ಮೈ ಮರೆತು ಈಜಾಡುತ್ತಿದೆ. ಬಾನೆತ್ತರಕ್ಕೆ ಬೆಳೆದು ನಿಂತಹ ಹೆಮ್ಮರಗಳು, ಆ ಹೆಮ್ಮರಗಳನ್ನೇ ಆಶ್ರಯವಾಗಿ ಅಪ್ಪಿ ಹಿಡಿದುಕೊಂಡಿರುವಂತಹ ಲತೆಗಳು, ಆ ಲತೆಗಳ ಮಧ್ಯದಲ್ಲಿರುವ ಸುವಾಸನೆಯನ್ನು ಬೀರುವ ಸುಮಗಳು. ಮಂದಾರ ಕೇದಗೆ, ಜಾಜಿ ಮಲ್ಲಿಗೆ, ಕೆಂಪು ಗುಲಾಬಿ, ಹರಳಿದ ತಾವರೆ ಮೊದಲಾದ ಪುಷ್ಪ ರಾಶಿಗಳು. ಆ ಪುಷ್ಪಗಳ ಮಧ್ಯದಲ್ಲಿರುವ ಮಧುವನ್ನು ಹೀರುವ ತರತರದ ದುಂಬಿಗಳು, ದುಂಬಿಗಳ ಸೇಂಕಾರ, ಹಕ್ಕಿಗಳ ಕಳರವ, ಮಾಮರದ ಮೇಲೆ ಕುಹು ಕುಹು ಕೋಗಿಲೆಗಳ ಸುಸ್ವರ, ಬಗೆ ಬಗೆಯ ಹಣ್ಣು ಹಂಪಲುಗಳ ಗಿಡಮರಗಳ ಸಾಲು, ಅವರ ಸವಿಯನ್ನುಣ್ಣುವ ತವಕದಲ್ಲಿ ನಾ ಮುಂದು ತಾ ಮುಂದು ಎಂದು ಸಂತೋಷದಿಂದ ಹಾರಾಡುತ್ತಿರುವ ಪಕ್ಷಿ ಸಂಕುಲ. ಇಂತಹ ಕಣ್ಮನಗಳನ್ನು ಸೂರ್ಯಗೈಯುವ ಉಪವನದಲ್ಲಿ ಕಾಲ ಕಳೆಯುತ್ತಿರುವಾಗ, ತಮ್ಮ, ಅಣ್ಣ, ಓ ಅತ್ತ ಕಡೆ ದೃಷ್ಟಿ ಹಾಯಿಸಿದರೆ ಅದೇನದು? ಕನಕಮಯದಾಭರಣ ಶೋಭಿಪ ಘನತರದ ವಾಜಿಯನು ಪರಿಕಿಸೆ ಕನಕಮಯದಾಭರಣ ಶೋಭಿಪ ಘನತರದ ವಾಜಿಯನು ಪರಿಕಿಸೆ ಹೊಣೆಯೊಳಗೆ ಬಿಗಿದಿರ್ಪ ಲೇಖನವನು ಕಾಣುತ್ತಲೀ ಅನುಜವಾಚಿಸು ಅನುಜವಾಚಿಸು ಬರಹ ಏನದು ವನದೊಳೇತಕ್ಕೆ ಬಂದು ದೀಹಯವೆನಲು ವನದೊಳೇತಕ್ಕೆ ಬಂದು ದೀಹಯವೆನಲು ವೇಗ ಶುಭಾಂಗ ಲೇಖನ ತೆಗೆದು ವಾಚಿಸಿದ ಶುಭಾಂಗ ಲೇಖನ ತೆಗೆದು ವಾಚಿಸಿದ ಕನಕಮಯದಾಭರಣ ಶೋಭಿಪ ಘನತರದ ವಾಜಿಯನು ಪರಿಕಿಸೆ ತಮ್ಮ, ಅಣ್ಣ, ವನದ ಸೌಂದರ್ಯದ ಆಸ್ವಾದನೆಯಲ್ಲಿರುವ ಈ ಸಂದರ್ಭ ಹಾ, ಕಣ್ಣಿಗೆ ಪಕ್ಕನೆ ಗೋಚರವಾಯಿತಲ್ಲ. ಕಾಣುತ್ತಿದೆ ಅದೊಂದು ತುರಗ. ಶ್ವೇತವರ್ಣದಿಂದ ಬಂಗಾರದಿಂದ ಶೃಂಗಾರಗೊಂಡ ಕುದುರೆಯೊಂದು ನಮ್ಮ ವನ ಪ್ರವೇಶ ಮಾಡಿದೆ. ಬಹಳ ವಿಶಿಷ್ಟವಾಗಿ ಕಾಣುತ್ತಿರುವ ಆ ಕುದುರೆಯು ಎಲ್ಲಿಂದ ಬಂದಿರಬಹುದು, ಯಾಕಾಗಿ ಬಂದಿರಬಹುದು? ನೋಡಲ್ಲಿ, ಅದರ ಹಣೆಯಲ್ಲಿ ಏನೋ ಒಂದು ಲಿಖಿತ ಗೋಚರಿಸುತ್ತಿದೆ. ಅದರ ಬಳಿಗೆ ಹೋಗಿ ಆ ಲಿಖಿತದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ತಿಳಿಸುವೆಯಾ? ಆಗಲಿ ಅಣ್ಣ. ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತರೊಡೆಯ
ಸ್ವಸ್ತಿ ಶ್ರೀ ಸಾಕೇತ ಪುರಪತಿ ಜಗತಿ ಸಮಸ್ತರೊಡೆಯ ರಾಮನು ಉತ್ತಮ ಹಯಮೇಧವನು ಗೈವ ದೇವದೇವೋತ್ತಮ ತವ ಕದಲಿ ಸ್ವಸ್ತಿ ಶ್ರೀ ಸಾಕೇತ ಪುರಪತಿ. ಅಣ್ಣ, ತಮ್ಮ, ಈ ಲೇಖನದಲ್ಲಿ ಮೊದಲಿಗೆ ಸ್ವಸ್ತಿಶ್ರೀ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಸ್ವಸ್ತಿಶ್ರೀ ಶುಭದ ಸಂಕೇತ. ಮುಂದೆ ಓದು. ಶಾಕೇತ ಪುರಾಧೀಶ, ಜಗತ್ತಿನಲ್ಲೇ ಸಮಸ್ತರ ಒಡೆಯ, ಹ, ಶ್ರೀರಾಮಚಂದ್ರನ ಯಾಗದ ಕುದುರೆ, ಹೌದು. ಶತ್ರುಘ್ನನ ಬೆಂಗಾವಲಿನೊಂದಿಗೆ ಜಗತ್ತಿನಲ್ಲೇ ಸಂಚಾರಕ್ಕೆ ತೊಡಗಿದೆ. ಹ, ತೋಲ್ಬಲವುಳ್ಳವರು ಕುದುರೆಯನ್ನು ಕಟ್ಟಿ ಸಮರಕ್ಕೆ ಬರುವುದು, ಹ. ಬಲಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗುವುದು. ಏನು? ಎನುದೇ ಬರೆಯಲು ಬರೆದಿಹ ಲೇಖನ ಎನುದೇ ಬರೆಯಲು ಬರೆದಿಹ ಲೇಖನವನ್ನು ವಾಚಿಸಲಾಗ ಕನತರ ಕ್ರೋಧದಿ ರುಕ್ಮಾಂಗದ ತನ್ನನುಜನೊಳಿಂತೆಂದ. ತಮ್ಮ, ಅಣ್ಣ, ಲೇಖನದ ಒಕ್ಕಡೆಯನ್ನು ಕೇಳುತ್ತಿದ್ದಾಗ ಸಿಟ್ಟು ನೆತ್ತಿಗೇರುತ್ತಿದೆ. ರಾಮನ ಕುದುರೆ, ಬಲವುಳ್ಳವರು ಕುದುರೆಯನ್ನು ಕಟ್ಟಿ ಕಾಳಗಕ್ಕೆ ಬರುವುದು, ಬಲಹೀನರು ಕಪ್ಪ ಕಾಣಿಕೆ ಕೊಡಬೇಕೆ? ಹಾಗಾದರೆ ನಾವು ಬಲಹೀನರೇ? ಹೊರನೋರ್ವನೆ ಬ್ರಹ್ಮಾಂಡಕ್ಕೆ ಒಡೆಯನು ಹೊರನೋರ್ವನೆ ಬ್ರಹ್ಮಾಂಡಕ್ಕೆ ಒಡೆಯನು ಚಲನಂದ ತುಳೀಗ ಇರುತಿಹ ನೆಮ್ಮಯ ನರಮನೆ ಕಾಯುತ್ತಲರಿಯರು ಈ ಪರಿಯ. ಅಣ್ಣ, ತಮ್ಮ, ಲೇಖನದಲ್ಲಿ ಬರೆದಿದ್ದೇನು? ರಾಮ ಜಗತ್ತಿಗೆ ಒಡೆಯ. ಹ, ಬರೀ ಸುಳ್ಳು. ಜಗತ್ತಿಗೆ ಒಡೆಯ ನಾವು ನಂಬುವ ಶಂಕರನಿರುವಾಗ ರಾಮ ಯಾವ ಲೆಕ್ಕ? ಹೌದು, ನಮ್ಮ ನೆಲೆಯಲ್ಲಿ ನೆಲೆಂದಿರುವ ಪರಮೇಶ್ವರನಿರುವಾಗ ರಾಮ ಯಾವ ಲೆಕ್ಕ? ಹೌದು. ಆದ್ದರಿಂದ ನಾವು ಕುದುರೆಯನ್ನು ಕಟ್ಟೋಣ, ಹ. ಯಾರು ರಕ್ಷಣೆಗೆ ಬರುತ್ತಾರೆಂಬುದಾಗಿ ನೋಡೋಣ. ಸರಿ ತಮ್ಮ, ಕುದುರೆಯನ್ನು ಕಟ್ಟಿಯಾಯಿತು. ಈ ಕುದುರೆಯ ಬೆಂಗಾವಲಿಗೆ ಬರುವವರ ಬಗ್ಗೆ ನಿರೀಕ್ಷೆಯಲ್ಲಿರೋಣ. ಎನಲು ಕೇಳುತ್ತಲಾಗ ಶತ್ರುಹ ಇನ ಕುಲದ ನೃಪ ಧರ್ಮ ವಹಿತರು ಆ ಎನಲು ಕೇಳುತ್ತಲಾಗ ಶತ್ರುಹ ಇನ ಕುಲದ ನೃಪ ಧರ್ಮ ವಹಿತರು ವರಕೆ ಸಂಧಾನವಾದಿಯುಳು ಅನುಕರಿಪುದು ಒಳಿತು ಎನಲು ಕೇಳುತ್ತಲಾಗ ಶ್ರೀರಾಮ ಕಾರ್ಯಕ್ಕೋಸ್ಕರ ಹೊರಟಿದ್ದೇವೆ. ಎಲ್ಲ ದೇಶಗಳನ್ನು ಸಂಚರಿಸುತ್ತಾ ನಮ್ಮ ಸೇನೆಯು ಎಲ್ಲರಿಂದಲೂ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುತ್ತಾ ಮುಂದುವರಿಯುತ್ತಾ ಬಂತು. ನಮ್ಮ ಸೇನೆಗೆ ಯಾವತ್ತೂ ಸೋಲೆಂಬುವುದಿಲ್ಲ. ನಮ್ಮ ಧ್ವಜ ಯಾವತ್ತೂ ಹಾರಾಡುತ್ತಲೇ ಇರುವುದು ಬಿಟ್ಟು ಅರ್ಧಕ್ಕಿಳಿದದ್ದಿಲ್ಲ. ಆದರೆ ಇಂದೀಗ ತಿಳಿದ ವಿಚಾರ, ವೀರಮಣಿಯಂತೆ
ಜ್ಯೋತಿರ್ಮೇಧ ಪುರವಂತೆ. ಆತನ ಮಕ್ಕಳು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದನಂತೆ. ಪರಮ ಶಿವಭಕ್ತ ತನ್ನ ಮಗಳನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟು ಮನೆಯ ಅಳಿಯನನ್ನಾಗಿ ಮಾಡಿದನಂತೆ. ನೇರವಾಗಿ ಯುದ್ಧ ಮುಖಾಂತರ ಕುದುರೆಯನ್ನು ಬಿಡಿಸಿಕೊಂಡು ಬರಬಹುದು. ಆದರೆ ನಡೆವಂತ ನಡೆಯಲ್ಲಿ, ನುಡಿವಂತ ನುಡಿಯಲ್ಲಿ ರಾಮನ ಆದರ್ಶವನ್ನು ಪಾಲಿಸಬೇಕಾಗಿದೆ. ರಾವಣನಂತಹ ದುಷ್ಟನನ್ನು ಕೂಡ ಅಂಗದ ಸಂಧಾನದ ಮೂಲಕ ಶ್ರೀರಾಮ ಮನವೊಲಿಸಲು ಪ್ರಯತ್ನಿಸಿದನೆಂದಾದರೆ ನಾನು ಕೂಡ ಆ ರೀತಿಯ ಪ್ರಯತ್ನವನ್ನು ಮಾಡಬೇಕು. ವೀರಮಣಿಯನ್ನು ನಮ್ಮ ಹಾದಿಗೆ ಬರುವಂತೆ ಮಾಡಬೇಕು. ಆದರೆ ಸೇನಾ ನಾಯಕನಾದ ನಾನೇ ಹೋಗುವುದು ಸರಿಯಲ್ಲ. ಸರಿಯಾದ ಪ್ರಾಜ್ಞನು ವಾಗ್ಮಿಯೂ ಆಗಿದ್ದುಕೊಂಡು ವಿಚಾರ ಮಂಥನದಲ್ಲಿ ರಾಮನ ಬಗ್ಗೆ ಸರಿಯಾದ ಮಂಡನೆಯನ್ನು ಮಾಡಬಹುದಾದ ಸಮರ್ಥನೋರ್ವನನ್ನು ಕಳುಹಿಸುವುದು ಒಳಿತು. ಆದರೆ ಆತನನ್ನು ಎಲ್ಲೂ ಹುಡುಕಬೇಕಾಗಿಲ್ಲ. ರಾಮನ ಜೊತೆಯಲ್ಲೇ ಇದ್ದಂತಹ ಮಹಾನುಭಾವ ಇಂದೀಗ ನನ್ನ ಜೊತೆಯಲ್ಲಿದ್ದಾನೆ. ಆತನನ್ನೇ ಕರೆದು ಮಾತನಾಡಿಸುತ್ತೇನಂತೆ. ಅಯ್ಯ ಮಾರುತಿ. ಶತ್ರುಘ್ನ ದೇವ. ಮರುತ ಸುತ ಬಾ, ಮರುತ ಸುತ ಬಾ, ಮರುತ ಸುತ ಬಾ, ಚತುರ ನೀನಹೆ ತೆರಳು ಸಂಧಾನಕ್ಕೆ, ತೆರಳು ಸಂಧಾನಕ್ಕೆ, ತೆರಳು ಸಂಧಾನಕ್ಕೆ ನೃಪನೊಡನರುಹು ತುರಗವ ಬಿಟ್ಟು ಕಪ್ಪನೀಯದಿರಲವನು. ತರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ, ತರುಬಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿಪುರಕ್ಕೆ ಪೋಪರೆ, ಶೈಮಿನಿಪುರಕ್ಕೆ ಪೋಪರೆ ಪೊರಡು ದುರಕೆಂದೆನುತ ಪೇಳೆಂದ, ದುರಕೆಂದೆನುತ ಪೇಳೆಂದ. ಮರುತ ಸುತ ಬಾ, ಮರುತ ಸುತ ಬಾ, ಮರುತ ಸುತ ಬಾ, ಮರುತ ಸುತ ಬಾ. ಓ ಮರುತಸುತ ದೇವ, ರಾಮನ ಸೇನೆಗೆ ನಾನು ನಾಯಕನಾಗಿದ್ದರೂ ಕೂಡ ನಿನ್ನನ್ನು ನನ್ನಣ್ಣ ನನ್ನ ಜೊತೆ ಕಳುಹಿಸುವಾಗ ಆಡಿದ ಮಾತು ಈಗಲೂ ನೆನಪಿದೆ. ಯಾವುದೇ ಸಂಕಷ್ಟ ಬಂದರೂ ಹೆದರದಿರು, ಜೊತೆಯಲ್ಲಿ ಆಂಜನೇಯನಿದ್ದಾನೆ. ರಾಮ ಬಂಟನೆನಿಸಿಕೊಂಡವ ನೀನು. ರಾಮನ ಸಖ್ಯವನ್ನು ನನಗಿಂತ ಹೆಚ್ಚು ಪಡೆದಂತಹ ಭಾಗ್ಯವಂತ ನೀನು. ಹೌದು. ಆದರೆ ಇಂದೀಗ ನಿನ್ನಿಂದ ಒಂದು ಸಹಾಯವಾಗಬೇಕಯ್ಯ. ಏನಯ್ಯ? ವೀರಮಣಿಯ ಮಕ್ಕಳು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿರುವ ವಿಚಾರ ನಿನಗೂ ತಿಳಿದಿದೆ. ಹೌದು. ಆತ ಪರಮ ಶಿವಭಕ್ತ, ಆಸ್ತಿಕನಿದ್ದಾನೆ. ಆದರೂ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿ ತಪ್ಪು ಮಾಡಿದ್ದಾನೆ. ಅದು ತಿಳಿದೋ ತಿಳಿಯದೆಯೋ ಇರಬಹುದು. ನೇರವಾಗಿ ಯುದ್ಧ ಮುಖಾಂತರ ಕುದುರೆಯನ್ನು ಬಿಡಿಸಿಕೊಂಡು ಬರಬಹುದು. ಆದರೆ ನೀನು ವಿಚಾರ ಮಂಥನದಲ್ಲಿ ಸರಿಯಾದ ಮಂಡನೆಯನ್ನು ಮಾಡಬೇಕು. ನಿನ್ನ ಮಾತಿಗೆ ಮನವೊಲಿದು ವೀರಮಣಿಯು ಕುದುರೆಯನ್ನು ಕೊಟ್ಟನೆಂದಾದರೆ ನಮಗೆ ಮುಂದಿನ ದೇಶಕ್ಕೆ ಪ್ರವೇಶಿಸಬಹುದು. ಆದರೆ ಸಂಧಾನವೊಂದು ಪ್ರಾಮಾಣಿಕವಾಗುವ ಹಾಗೆ ನೋಡಯ್ಯ. ಶತ್ರುಘ್ನ ದೇವ. ಆಂಜನೇಯ. ದಶರಥ ಚಕ್ರವರ್ತಿಗಳಿಗೆ ನೀವು 4 ಮಂದಿ ಮಕ್ಕಳು. ಹೌದು. ಒಂದೇ ಮನಸ್ಸಿನ ಒಂದೇ ಭಾವನೆಯ 4 ಜೀವಗಳು. ರಾಮನು ಒಂದು ಕಾರ್ಯವನ್ನು ನಿಶ್ಚಯಿಸಿದರೆ ಉಳಿದ ನೀವು 3 ಮಂದಿಗಳು ಸಂತೃಪ್ತರೆ. ಇದು ರಾಮ ಕಾರ್ಯ. ಈ ರಾಮ ಕಾರ್ಯಕ್ಕಾಗಿ ನನ್ನನ್ನೇ ಆಯ್ಕೆ ಮಾಡಿ ಸಂಧಾನಕ್ಕೆ ಕಳಿಸುವ ನೀನು ಹೇಳಿದ ಮಾತೆಲ್ಲ ಶ್ರೀರಾಮ ನನ್ನಲ್ಲಿ ಆಡಿದ ಮಾತೆಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಆದ್ದರಿಂದ ನಿನ್ನ ಮಾತಿಗೆ ಒಡಂಬಡಿಸಿ ಒಂದು ಮಾತನ್ನು ಹೇಳುತ್ತೇನೆ. ಅದುವೇ ಅಸ್ತು. ಅಸ್ತೆಂದೆನುದಲಿ ಮಾರುತಿ ಶತ್ರುವನಡಿಗಪಿ ವಂದಿಸಿ ಜಬದಿಂ ಪೊರಡುತ್ತ ಪೃಥ್ವಿಪಿ ನಡೆಗ ಕ್ಷಣದೊಳು ಅರ್ತೆಯೊಳೈತರೆ ರಘುಪತಿ ಭಜನೆಯೊಳಾಗಳ್. ಶತ್ರುಘ್ನ ದೇವ. ಆಂಜನೇಯ. ಜಗತ್ತಿನಲ್ಲಿ ಕಲೆಯುವ ಕೂಡುವ ಲೆಕ್ಕಾಚಾರದಲ್ಲಿ ನಿಜವಾದ ಆಚಾರವನ್ನು ಸಂಹಿತೆಯಾಗಿ ಪರಿಪಾಲಿಸಿದವ ರಾಮಚಂದ್ರ. ಹೌದು. ಇಂದ್ರಜಿತುವಿನ ಮಾಯೆಯ ಉಪಟಳಕ್ಕೆ ಬೇಸತ್ತ ಲಕ್ಷ್ಮಣ,
ಬ್ರಹ್ಮಾಸ್ತ್ರಕ್ಕೆ ವಿಶೇಷ ಮಂತ್ರವನ್ನು ಸೇರಿಸಿ ಜಗತ್ತಿನ ರಾಕ್ಷಸ ಸಮೂಹವನ್ನೇ ಮೂಲೋಚ್ಚಾಟನೆ ಮಾಡಲು ಸಂಕಲ್ಪಿತನಾದ. ಆ ಸಂದರ್ಭದಲ್ಲಿ ರಾಮ ಆಡಿದ ಮಾತು ಆದರ್ಶಪ್ರಾಯ. ನಮ್ಮ ಲಕ್ಷ್ಯ ರಾವಣನ ದುಷ್ಟಪುತ್ರನಾದ ಇಂದ್ರಜಿತ್ತು ಮಾತ್ರ ನಮಗೆ ಬೇಕಾದು. ಏನು ಅಪಕರಣ ಮಾಡದ ರಾಕ್ಷಸ ಸಮೂಹವನ್ನೇ ನಾಶ ಮಾಡಲು ಹೊರಟರೆ ನೀನು ಜಾಗತಿಕ ಸಮತೋಲನವನ್ನು ತಪ್ಪಿಸಿದ ಹಾಗಾಗುತ್ತದೆ. ನಮ್ಮ ಲಕ್ಷ್ಯ ರಾವಣನ ಪಕ್ಷಪಾತಿಗಳ ಮೇಲೆ ಮಾತ್ರ. ಇಂದ್ರಜಿತು ಮಾತ್ರ ನಮಗೆ ಬೇಕಾದು ಎಂದು ರಾಮ ಅವಾಗ ಹೇಳಿದ್ದ. ಹಾಗಾದರೆ ಕೆಡುಕಿನ ಮಧ್ಯೆಯೂ ಒಳಿತನ್ನು ಹಾರೈಸುವ ರಾಮನಿಗೆ ರಾಮನೇ ಸಾಟಿ ಎಂಬುದಾಗಿ ತಿಳಿಯುತ್ತದೆ. ನಿನ್ನ ಮಾತಿನಂತೆ ವೀರಮಣಿಯ ಆಸ್ಥಾನವನ್ನು ಪ್ರವೇಶಿಸಲು ಅಪ್ಪನೆಯನ್ನು ಕೊಡು. ಆಗಲಿ, ಹೋಗಿ ಬಾ. ಶತ್ರುಘ್ನ ದೇವನ ಕೋರಿಕೆಯನ್ನು ಮನ್ನಿಸಿ ನೇರವಾಗಿ ನನ್ನ ಲಕ್ಷ್ಯವನ್ನು ಜ್ಯೋತಿರ್ಮೇಧಪುರದ ಬಾಗಿಲತ್ತ ಹಾಯಿಸಿದ್ದೇನೆ. ಅತ್ಯಂತ ಕ್ಷಿಪ್ರವಾಗಿ ಈ ಕಾರ್ಯವನ್ನು ಮುಗಿಸಬೇಕಾದ್ದರಿಂದ ಗಗನ ಮಾರ್ಗವನ್ನು ಅವಲಂಬಿಸಬೇಕಾಗಿದೆ. ಹಾಗಾಗಿ ಆಕಾಶ ಮಾರ್ಗದಿಂದ ಜಿಗಿದು ನೇರವಾಗಿ ಜ್ಯೋತಿರ್ಮೇಧಪುರದ ಬಾಗಿಲತ್ತ ಬಂದಿದ್ದೇನೆ. ಅರಮನೆಯೊಳಗೆ ಮೆಲ್ಲಗೆ ದೃಷ್ಟಿ ಹಾಯಿಸಿದರೆ ಸಿಂಹಾಸನದ ಮೇಲೆ ಕುಳಿತಿರುವವ ಇಲ್ಲಿಯ ದೊರೆ ವೀರಮಣಿ ಎಂಬುದಾಗಿ ತಿಳಿಯುತ್ತದೆ. ಇವನ ಮುಂದೆ ಹೋಗಬೇಕಲ್ಲ. ಶ್ರೀರಾಮನ ನಾಮೋಚ್ಚಾರಣೆಯನ್ನು ಮಾಡುತ್ತಾ ಅರಮನೆಯೊಳಗೆ ಪ್ರವೇಶಿಸುತ್ತೇನಂತೆ. ನೋಡೋಣ. ರಾಜಸ್ಥಾನದಲ್ಲಿರುವ ಸಿಂಹವಿಷ್ಟರವನ್ನು ಏರಬೇಕಾದರೆ ಅಂತವನಿಗೆ ವಿಶಿಷ್ಟವಾದ ಯೋಗ್ಯತೆ ಇರಬೇಕು. ನಾನು ಕುಳಿತಂತಹ ಈ ಪೀಠ ಎಡ ಬಲಗಳಲ್ಲಿ ಸಿಂಹದ ಬೊಂಬೆಗಳು ಇದ್ದಂತಹ ಪೀಠ. ಇಲ್ಲಿ ಕುಳಿತುಕೊಳ್ಳುವ ಅರಸ ಸಿಂಹದ ಶೌರ್ಯವನ್ನು ಪರಾಕ್ರಮವನ್ನು ಹೊಂದಿದವನಾಗಿರಬೇಕು. ಕಾಡರಾಜನಾದ ಸಿಂಹಕ್ಕೆ ಯಾರೂ ಪಟ್ಟ ಕಟ್ಟಿದ್ದಿಲ್ಲ. ಅದು ಅದರದ್ದೇ ಆದ ಸಾಮರ್ಥ್ಯ, ಶೌರ್ಯ, ವರ್ಚಸ್ಸಿನಿಂದ ಕಾಡರಾಜನೆಂದೆನಿಸಿಕೊಂಡಿತು. ಹಾಗೆಯೇ ಈ ವೀರಮಣಿಯು ಸಾಮರ್ಥ್ಯ, ಶೌರ್ಯ, ವರ್ಚಸ್ಸಿನಿಂದ ಈ ಜ್ಯೋತಿರ್ಮೇಧಪುರದ ಅರಸನಾಗಿ ಮೆರೆಯುವಂತಾಯಿತು. ಜ್ಯೋತಿರ್ಮೇಧ, ಮೇಧ ಎನ್ನುವುದಕ್ಕೆ ಬುದ್ಧಿ, ಜ್ಞಾನ ಎಂಬ ಅರ್ಥವೂ ಇದೆ. ಜ್ಞಾನವೇ ಜ್ಯೋತಿಯಾಗಿ ಉಳ್ಳವರು, ಜ್ಯೋತಿಯೇ ಜ್ಞಾನವಾಗಿ ಉಳ್ಳವರು ವಾಸಿಸುವ ಪುರ ಯಾವುದೋ ಅದು ಜ್ಯೋತಿರ್ಮೇಧ. ಬದುಕಿನ ಪ್ರತಿ ಉಸಿರು ಅದು ಶಿವನಿಗಾಗಿ ಎಂದು ನಂಬಿದವ. ಶಿವನಿಂದ ನಮ್ಮ ಪುರವು ಇಷ್ಟೆಲ್ಲ ಬೆಳಗುವಂತಾಯಿತು. ಅದರ ದ್ಯೋತಕವಾಗಿಯೇ ನನ್ನ ಮಗಳು ಇಕ್ಷುಮತಿಯು ಶಿವನನ್ನೇ ವರಿಸಿಕೊಂಡಳು. ದೇವರನ್ನೇ ಅಳಿಯನಾಗಿ ಪಡೆದುಕೊಂಡ ಪರಮ ಭಾಗ್ಯವಂತ ನಾನು. ದೇವರೇ ಅಳಿಯನಾಗಿದ್ದುಕೊಂಡು ನಮ್ಮ ಹಾಗೂ ನಮ್ಮ ಪುರದವರ ರಕ್ಷಕನಾಗಿದ್ದಾನೆ. ಆಮೇಲೆ ನನ್ನೆರಡು ಕಣ್ಣುಗಳಂತಿರುವ ಪುತ್ರರತ್ನಗಳು ರುಕ್ಮಾಂಗ, ಶುಭಾಂಗ. ನಿನ್ನೆ ಒಂದು ಪ್ರಕರಣ ನಡೆದಿತ್ತು. ಹೂದೋಟದತ್ತ ಹೋದ ನನ್ನಿರುವ ಪುತ್ರರು ಲಕ್ಷಣಯುಕ್ತವಾದ ತುರಗವನ್ನು ಕಂಡು ಅದನ್ನು ಅಲ್ಲಿಯೇ ಕಟ್ಟಿ ಹಾಕಿದರಂತೆ. ತಂದೆಯ ಮನವರಿತು ನಡೆದ ಮಕ್ಕಳು ಎಂದು ಇದರಿಂದ ಸಾಬೀತಾಯಿತು. ಬಹಳ ಸಂತೋಷಗೊಂಡಿದ್ದೇನೆ. ಓ, ಸಭೆಯ ಅತ್ತ ಕಡೆ ನೋಡಿದರೆ ಏನೋ ಒಂದು ಗಲಿಬಿಲಿ ಕೇಳ್ತಾ ಇದೆಯಲ್ಲ, ಏನದು? ತರುಚರನು ಇವನೆನುತ್ತಲೇ ಮನ್ನಿಸದೆ ಇರಲು ಬಾಲಾಸನದಲ್ಲಿ ಧರಣಿ ಪಾಲನ ಇದಿರುಳು ಮಂಡಿಸಿದೆ ಮರುಪಾತ್ಮ
ಮುದದೊಳು ತಾರಕ ಮಂತ್ರವಾದ ಶ್ರೀರಾಮನ ಸಂಕೀರ್ತನೆಯೊಂದಿಗೆ ಅರಮನೆಯೊಳಗೆ ಪ್ರವೇಶ ಮಾಡಿ ಕೆಲವು ಕ್ಷಣಗಳು ಕಳೆದು ಹೋದವು. ತನ್ನ ಮಾತಿನ ವೈಖರಿಯಿಂದ ಸೇರಿದ ಸಭಾಸದರಿಗೆ ಸಭೆಯ ಮಹತ್ವದ ಮಾಹಿತಿಯನ್ನು ನೀಡುತ್ತಾ ವೀರಮಣಿಯು ಅಲ್ಲಿ ಕುಳಿತಿದ್ದಾನೆ. ಪಾಮರರಿಂದಲೂ ಪಂಡಿತರಿಂದಲೂ ತುಂಬಿದ ಈ ಸಭೆಯಲ್ಲಿ ಪ್ರವೇಶ ಮಾಡಿದಂತಹ ನಾನು ಇಷ್ಟು ಹೊತ್ತು ಇಲ್ಲಿ ನಿಂತಿರುವಾಗ ನನ್ನನ್ನು ಬರಮಾಡಿಸಿ ಒಂದು ಆಸನವನ್ನಾದರೂ ಕೊಡದ ಇವರು ನಾನೊಬ್ಬ ಕೇವಲ ಮಂಗನೆಂದು ತಿಳಿದಿರಬೇಕು. ಹಾಗಾದರೆ ನಾನು ನನ್ನ ವರ್ಚಸ್ಸು ಘನತೆ ಏನೆಂಬುದು ಇವರಿಗೆ ತಿಳಿಯಬೇಕಲ್ಲ. ಹಾಗಾಗಿ ನನಗೆ ಕುಳಿತುಕೊಳ್ಳಬೇಕು. ಹೇಗೆ? ನನ್ನದೇ ಬಾಲವಿದೆಯಲ್ಲ, ಅದನ್ನು ಉದ್ದವಾಗಿ ಬೆಳೆಸಿ ಅದನ್ನು ಸುರುಟಿ ಅದನ್ನೇ ಆಸನವನ್ನಾಗಿಸಿ ವೀರಮಣಿಗಿಂತಲೂ ಎತ್ತರದಲ್ಲಿ ಕುಳಿತುಕೊಳ್ಳುತ್ತೇನೆಂತೆ. ಪರಿಗಿಸುತ್ತ ರುಕ್ಮಾಂಗನು ಎದುರುಳು ಮಂಡಿಸಿದೆ ಸರಿಸಮನೆ ಮತ ಮೂರ್ಖನು. ಏನು ವಿಚಿತ್ರವಿದು! ನನ್ನ ತಂದೆಯವರಾದ ವೀರಮಣಿ ಭೂಪತಿಗಳು ಸಿಂಹಾಸನವನ್ನು ಏರಿ ಸೇರಿದ ಸಭಾಸದರೊಂದಿಗೆ ಕಾರ್ಯಕಲಾಪಗಳು ನೆರವೇರುತ್ತಿದ್ದಾಗ ಮಧ್ಯದಲ್ಲಿ ಈ ಒಂದು ಮಗ ಎಲ್ಲಿಂದ ಬಂತು ಎಂಬುದು ಗೊತ್ತಾಗುತ್ತಿಲ್ಲ. ಎಲ್ಲೋ ಎಲ್ಲಿಂದ ಬಂದು ಯಾರಿಂದಲೋ ಭಯಗೊಂಡು ಈ ಅರಮನೆಯನ್ನು ಸೇರಿಕೊಂಡಿದೆ ಎಂದು ಭಾವಿಸಿದರೆ ನೀನು ನಿನ್ನ ಬಾಲದಲ್ಲೇ ಆಸನವನ್ನು ನಿರ್ಮಿಸಿ ಕುಳಿತಿರುವೆಯಲ್ಲ, ಇದು ಏನು? ನಿನ್ನಂತ ಮಂಗಗಳು ಕುಳಿತುಕೊಳ್ಳುವ ಜಾಗ ಎಂಬುದಾಗಿ ಭಾವಿಸಿದೆಯಾ? ಮರದಿಂದ ಮರಕ್ಕೆ ಹಾರಿ ಸಿಕ್ಕಿದ ಹಣ್ಣು ಹಂಪಲುಗಳನ್ನು ತಿನ್ನುವ ವಾನರನೆ ಮದಮುಖರಂತೆ ವರ್ತಿಸಿದೆಯಾ? ನಡೆ ನಡೆ ಇಲ್ಲಿಂದ. ಅಯ್ಯ, ಮದಮುಖ ನಾನಲ್ಲ, ಮದಮುಖರು ನೀವು. ಮದಮುಖರು ನೀವೀಗಳು, ಮದಮುಖರು ನೀವೀಗಳು. ಶ್ರೀರಾಮ 14 ಜಗತಿಯೊಳು ಅಧಿಕನ ಶ್ವವ ಬಿಡಿದಿರೆ, ಅಧಿಕನ ಶ್ವವ ಬಿಡಿದಿರೆ, ಬರಿದೇಕೆ ಕದನ ಕಾರಣರಾದಿರೆ. ಮದಮುಖರು ನೀವೀಗಳು. ಅಯ್ಯ, ಎಳೆಯನಿದ್ದಿ, ಆದರೂ ಎಂತಹ ಮಾತನ್ನಾಡಿದೆಯೋ. ನಾನು ಮದಮುಖನೇ. ಮನುಷ್ಯರಲ್ಲಿ 3 ಮುಖಗಳನ್ನು ಗುರುತಿಸಬಹುದಂತೆ. ಒಂದು ಕ್ರೌರ್ಯದ ಮುಖ, ಮತ್ತೊಂದು ಅಜ್ಞಾನದ ಮುಖ, ಇನ್ನೊಂದು ಮದಮುಖ. ನಾನಲ್ಲ ಮದಮುಖ, ನೀವು ಮದಮುಖರು. 14 ಲೋಕದ ಒಡೆಯ ಶ್ರೀರಾಮನ ಕುದುರೆಯನ್ನು ಕಟ್ಟಿದ್ದಿರಲ್ಲ, ಅದು ಮದಮುಖತನ. ಅವನ ಯೋಗ್ಯತೆಯನ್ನು ತಿಳಿಯದೆ ಹೋದಿರಲ್ಲ, ಅದು ಮದಮುಖತನ. ಅವನ ಕಡೆಯಿಂದ ಬಂದಂತಹ ನನ್ನನ್ನು ಮಂಗನೆಂದು ಹೀಯಾಲಿಸಿದಿರಲ್ಲ, ಅದು ಮದಮುಖತನ. ಆದ್ದರಿಂದ ಎಲ್ಲ ಅರ್ಥದಲ್ಲಿ ನೀವು ಮದಮುಖರು. ಏನು? ವೀರಮಣಿಯು ಓಂಕರಿಸುತ್ತ ಲಕ್ಷಣ ಆರೆಲೋ ಮರ್ಕಟನೆ, ವೀರಮಣಿಯ ಸಭೆಯನ್ನು ಪ್ರವೇಶ ಮಾಡಿದ್ದಿ. ಹೌದು. ನನ್ನ ಮಗನಲ್ಲಿ ವಿರಸ ಮೂಡುವಂತೆ ವರ್ತಿಸಿದ್ದಿ. ನೀನು ರಾಮನ ಕುರಿತಾಗಿ ಬಹಳವಾಗಿ ಕೊಂಡಾಡುತ್ತಿದ್ದಿ. ನೀನು ಆತನನ್ನು ಇಷ್ಟೆಲ್ಲ ಕೊಂಡಾಡಬೇಕಾದರೆ ಆತ ಮಹಾನ್ ವ್ಯಕ್ತಿಯೇ ಆಗಿರಬೇಕು. ನಿನ್ನ ರಾಮ ಯಾರು?
ವರ್ತಮಾನದಲ್ಲಿ ಆತನ ಸ್ಥಾನಮಾನವೇನು? ಹೇಳಿ ಕೇಳಿ, ಇದು ಶಿವಭಕ್ತನಾದ ವೀರಮಣಿಯ ಆಸ್ಥಾನ. ಆದ್ದರಿಂದ ಕೇಳುತ್ತಿದ್ದೇನೆ, ನಿನ್ನ ರಾಮ ಯಾರು, ಆತನ ಪರಾಕ್ರಮವೇನು ಎಂಬುದನ್ನು ವಿವರಿಸಿ ಹೇಳು. ಅಯ್ಯ ವೀರಮಣಿ, ಕಲಿಗವ ಕಾಲಾಂತ ಕನವನಬ್ದಿಗೆ ಬಲಿಯುತ ಸೇತುವೆಯ, ಕಲಿಗವ ಕಾಲಾಂತ ಕನವನಬ್ದಿಗೆ ಬಲಿಯುತ ಸೇತುವೆಯ, ಆ ಕಲಿಗವ ಕಾಲಾಂತ ಕನವನಬ್ದಿಗೆ ಬಲಿಯುತ ಸೇತುವೆಯ, ಬಲಿಯುತ ಸೇತುವೆಯ, ಕಲಹತಿ ದಶಶಿರ ಕುಂಭ ಶ್ರವಣರ, ಕಲಹತಿ ದಶಶಿರ ಕುಂಭ ಶ್ರವಣರ ಕುಲವನೆ ತರಿದಿಗೆನು. ಕಲಿಗವ ಕಾಲಾಂತ ಕನವನಬ್ದಿಗೆ ಬಲಿಯುತ ಸೇತುವೆಯ, ಬಲಿಯುತ ಸೇತುವೆಯ, ಬಲಿಯುತ ಸೇತುವೆಯ, ಅಯ್ಯ ವೀರಮಣಿ, ನನ್ನ ರಾಮನ ಬಗ್ಗೆ ತಾತ್ಸಾರ ಭಾವದಿಂದ ಕೇಳುತ್ತಿದೆಯಲ್ಲ. ರಾಮ ಯಾರು? ನನಗಿಲ್ಲಿ ಆಶ್ಚರ್ಯಕ್ಕಿಂತ ಆನಂದವಿದೆ. ಯಾಕೆ ಗೊತ್ತಾ? ಯಾಕೆ? ತುಂಬಿದ ಈ ಸಭೆಯಲ್ಲಿ ನನ್ನ ರಾಮನ ಬಗ್ಗೆ ವಿವರಣೆ ಕೊಡುವ ಭಾಗ್ಯ ಒದಗಿ ಬಂತಲ್ಲ ಎಂಬುದಾಗಿ. ಅವ ಎಷ್ಟು ದೊಡ್ಡವನು ಗೊತ್ತೇ? ಎಷ್ಟು ದೊಡ್ಡವ? ಅವ ಕಾಲಾಂತಕ, ಶತಯೋಜನ ವಿಸ್ತಾರವುಳ್ಳ ಸಮುದ್ರಕ್ಕೆ ನಮ್ಮಂತವರ ಸಹಕಾರದೊಂದಿಗೆ ಸೇತುವೆಯನ್ನು ಬಳಿದವ ರಾಮ. ರಾವಣ, ಕುಂಭಕರ್ಣ, ಇಂದ್ರಜಿತು ಮೊದಲಾದವರನ್ನು ನಾಶ ಮಾಡಿ ಅಸುರಾಂತಕನಾಗಿದ್ದಾನೆ. ಇದನ್ನು ನೀನು ತಿಳಿದುಕೋ. ಅವನ ಬಗ್ಗೆ ತಿಳಿಯದವನೇನೋ ನಾನು. ಅರಿದಿಹೆ ಕಳ್ಳನು ಈದಿರುತಿಹ ಸತಿಯನ್ನು ತೊರೆದುರೆ ನಾಚಿಕೆಯ, ಸತಿಯನ್ನು ತೊರೆದುರೆ ನಾಚಿಕೆಯ, ತೊರೆದುರೆ ನಾಚಿಕೆಯ, ಕರೆ ತಂದಿಹನವನೇತಕ್ಕೆ ಪೊಗಳುವೆ, ಕರೆ ತಂದಿಹನವನೇತಕ್ಕೆ ಪೊಗಳುವೆ, ದರಿಯುಳಗಪಹಾಸ್ಯ ಅರಿತಿಹೆ ಕಳ್ಳನೊಯ್ದಿರುತಿಹ ಸತಿಯನ್ನು ತೊರೆದುರೆ ನಾಚಿಕೆಯ, ತೊರೆದುರೆ ನಾಚಿಕೆಯ, ತೊರೆದುರೆ ನಾಚಿಕೆಯ, ವಾನರ. ಏನು? ರಾಮನ ಬಗ್ಗೆ ನಾನೂ ತಿಳಿದುಕೊಂಡವ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿನ ಕಡೆಗೆ ತನ್ನ ಸತಿಯೊಂದಿಗೆ ತಮ್ಮನನ್ನೂ ಕರೆದುಕೊಂಡು ಹೋದವ ಎಂದು ನಾನೂ ತಿಳಿದಿದ್ದೇನೆ. ಆ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದನಂತೆ. ನಿನ್ನ ರಾಮ ಕಲಿ ಎಂದಾದರೆ ಅಂದೇ ರಾವಣಾದಿಗಳನ್ನು ಸಂಹರಿಸಿ ಸೀತೆಯನ್ನು ಮರಳಿ ತರಬಹುದಿತ್ತು. ಅದೆಲ್ಲ ಹೋಗಲಿ. ಆದರೆ ನಿಮ್ಮವರೊಂದಿಗೆ ಕೂಡಿ ಶರದಿಗೆ ಸೇತುವೆಯನ್ನು ಬಳಿದು ಸೀತೆಯ ಅನ್ವೇಷಣೆಗಾಗಿ ರಾವಣಾದಿಗಳನ್ನು ಸಂಹರಿಸಿ ಸೀತೆಯನ್ನು ಮರಳಿ ತಂದನಂತೆ. ಇಷ್ಟಕ್ಕೆ ಮುಗಿಯಿತಾ? ಇಲ್ಲ. ಸೀತೆಯನ್ನು ಮರಳಿ ತಂದ ಬಳಿಕ ನಿನ್ನ ರಾಮನು ಅಪವಾದದ ಮಾತುಗಳನ್ನು ಕೇಳುವಂತಾಯಿತು. ನಿನ್ನ ಈ ಸೂರ್ಯವಂಶದ ರಾಮ ಇಷ್ಟನ್ನೆಲ್ಲ ಅನುಭವಿಸಿದವ. ನೀನು ಆತನನ್ನು ಇಷ್ಟೆಲ್ಲ ಹೊಗಳ್ತಿಯಲ್ಲ, ಅಲ್ಲ ನಿನಗೇನು ಮರುಳೆ? ವೀರಮಣಿ, ಯಾಕೆ ಈ ರೀತಿ ಮಾತನಾಡುತ್ತಿದ್ದೀಯಾ?
ಇನಿದು ನುಡಿಯುವಿಯೇ ಮೂರ್ಖನೇ ಯಾತಗಿ 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 ಯಾತಕ್ಕೆ ನುಡಿವಿ ಮೂರ್ಖನೇ ಮೂರ್ಖನೇ ಯಾತಕ್ಕೆಂದು ನುಡಿವೆ ಮೂರ್ಖನೇ ಯಾತಕ್ಕೆಂದು ನುಡಿವೆ ಮೂರ್ಖನೇ ಲೋಕಮಾನ್ಯ ತೀರ್ಥ ಭುವನ ಖ್ಯಾತ ಆದಿ ಶಕ್ತಿ ಮೂಢನೇ ಎಲಬೋ ಮೂರ್ಖನೇ ಎಲಬ ಮೂಢನೇ ಆ ಯಾತಕ್ಕೆಂದು ನುಡಿವೆ ಮೂರ್ಖನೇ ಲೋಕಮಾತ ಸೀತ ಭುವನ ಖ್ಯಾತ ಆದಿಶಕ್ತಿ ಮೂಢನೇ ಲೋಕ ಮಾತಿ ಸೀತಿ ಭುವನ ಖ್ಯಾತಿ ಆದಿಶಕ್ತಿ ಕೇಳು ಮೂಢನೇ ಎಲಬ ಮೂರ್ಖನೇ ಈ ಮೂಢನೇ ಏ ಮೂರ್ಖನೇ ಮೂರ್ಖನೇ ಯದಗಿನಿಗೆದ್ದು ನುಡಿವ ಮೂರ್ಖನೇ ಲೋಕಮಾತ ಸೀತೆ ಭುವನ ಖ್ಯಾತೆ ಆದಿಶಕ್ತಿಯ ಮೂಢನೇ ಮೂಲ ಪ್ರಕೃತಿ ಬಳ ದೆಸೆಯಲ್ಲಿ ಮೂಲ ಪ್ರಕೃತಿ ಕಿವಳ ದೆಸೆಯಲ್ಲಿ ಕಳರ ನಿರ್ಮೂಲ ಬನ್ನ ಬನ್ನದಿಂದಲೇ ಕಳರ ನಿರ್ಮೂಲ ನೆವನದಿಂದಲೇ ನೆವನದಿಂದಲೇ ಮೂಲ ಪ್ರಕೃತಿ ಕಿವಳ ದಿಸೆಯಲ್ಲಿ ಮೂಲ ಪ್ರಕೃತಿ ಕಿವಳ ದೆಸೆಯಲ್ಲಿ ಕಳರ ನಿರ್ಮೂಲ ನಗಿವ ನೆವನದಿಂದಲೇ ಮೂಲ ಪ್ರಕೃತಿ ಯುಗಳ ದಶಲಿ ಕಳರ ನಿರ್ಮೂಲನ ನವನದಿಂದಲೇ ಕಾಳಿ ರಾಮ ಅವತಾರ ರಾಮ ರಾಮ ಅವತಾರ ಮೂಲ ಪುರುಷ ವಿಶ್ವಮೂರ್ತಿ ಗೋಳನನ್ನು ಜರನೆದು ಮೂಲ ಪುರುಷ ವಿಶ್ವಮೂರ್ತಿ ಕೂಳರನು ತರಿದು ಜ್ವಾಲೆಯೊಳಗೆ ಪರಿಗಿಸಿಪ್ಪನು ಸತಿಯನ ಮೇಲೆ ಓಡಿ ಮೊದಲ ಕಾದನು ಸತಿಯನು ಮೇಲೆ ಕೂಡಿ ಮೊದಲ ಕಾದನು ಯಾತಕ್ಕೆಂದು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿ ಶಕ್ತಿ ಮೂಢನೇ ಮೂರ್ಖನೇ ಎಲ್ಲವೋ ಮೂಢನೇ
ರಾವಣನನ್ನು ರಾಮ ಸಂಹಾರ ಮಾಡಿದ. ಹ, ರಾಮಾವತಾರಕ್ಕೆ ಒಂದು ರಹಸ್ಯವಿದೆ. ಏನು? ರಾಮ ಭೂಮಿಗಿಳಿದು ಬಂದ ಭಗವಂತ ಸಾಕ್ಷಾತ್ ಶ್ರೀಮನ್ ನಾರಾಯಣ. ಸೀತಾದೇವಿ ಜಗದೀಶ್ವರಿ ಇವಳನ್ನು ನೆಪವಾಗಿಟ್ಟುಕೊಂಡು ದುಷ್ಟರ ದಮನ ಕಾರ್ಯಗಳನ್ನು ಮಾಡಿದವ ರಾಮ. ಆದ್ದರಿಂದ ಹೇಳುತ್ತಿದ್ದೇನೆ, ರಾಮ ಬ್ರಹ್ಮಾಂಡಕ್ಕೆ ಒಡೆಯ. ಹಾಗಾದರೆ ಹರನ ಬಗ್ಗೆ ತಿಳಿದಿಲ್ವೇನೋ ನೀನು? ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ಒಡೆಯನು ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ಬ್ರಹ್ಮಾಂಡಕ್ಕೆ ಒಡೆಯ. ಇವನ ಬಿಟ್ಟಿರದೋ ವಿಶ್ವಗ ಮೂರ್ತಿ ಭಾರ್ಗನೋ. ಹರನು ಬ್ರಹ್ಮಾಂಡಕ್ಕೆ ಒಡೆಯನು. ಒಡೆಯನು ಇವನ ಬಿಟ್ಟಿರದು ವಿಶ್ವ ಮೂರ್ತಿ ಭಾರ್ಗನು. ಇವನ ಬಿಟ್ಟಿರದು ವಿಶ್ವ ಮೂರ್ತಿ ಭಾರ್ಗನು. ಗಿರಿಜೆ ಮೂಲ ಪ್ರಕೃತಿಯಾದಿ. ಗಿರಿಜೆ ಮೂಲ ಪ್ರಕೃತಿಯಾದಿ. ಪುರುಷ ಚಂದ್ರ ಚೂಡ ಗಂಗಾಧರನೋ. ಗಿರಿಜೆಯ ಮೂಲ ಪ್ರಕೃತಿಯಾದಿ. ಪುರುಷ ಚಂದ್ರ ಚೂಡ ಗಂಗಾಧರನು. ಯಮ್ಮಪುರದೊಳಿರುವನು. ಪರಮ ವಿಮಾನ ನಿವನ ಕೋಲು ಬರುಂಟೆ. ಪರಮ ಮಹಿಮಾನು ನಿವನ ಕೋಲು ಬರುಂಟಿ. ಕೀಸ ಮರುಳು ನಿನಗೆ. ಕೀಸ ಮರುಳು ಮರಳು ನಿನಗೆ. ಮರುಳು ಮರಳು ನಿನಗೆ. ಕೀಸ ಮರುಳುಗು ನಿನಗೆ. ಮುಚ್ಚುವದ ನಮಗ. ಹರನು ಬ್ರಹ್ಮಾಂಡ ಕೊಡೆಯನು. ಇವನ ಬಿಟ್ಟಿರದು ವಿಶ್ವಮೂರ್ತಿ ಭಾರ್ಗನು. ಏ ಕಪಿವರ ಹರನು ಬ್ರಹ್ಮಾಂಡ ಕೊಡೆಯನು. ಅಯ್ಯ ವಾನರ, ಏನು? ನೀನು
ಈಶ್ವರನ ಬಗ್ಗೆ ತಿಳಿದಿಲ್ಲ ಅಂತ ಕಾಣ್ತದೆ. ಈಶ್ವರ ಎಂಬ ಪದವೇ ಸೂಚಿಸುತ್ತದೆ ಈ ಜಗತ್ತಿಗೆ ಅನ್ಯರಾರು ದೇವರಿಲ್ಲ, ಅದು ಈಶ್ವರ ಮಾತ್ರ. ಈಶ್ವರ ಎಂದರೆ ಸತ್ಯಂ ಶಿವಂ ಸುಂದರಂ ಎಂಬುದು ಈ ಜಗತ್ತಿನಲ್ಲೇ ಅಡಕವಾಗಿದೆ. ಯಾವುದು ಸತ್ಯವಾಗಿದೆಯೋ ಆ ಪರಮ ಸತ್ಯಕ್ಕೆ ಯಾರು ನೈತಿಕವಾಗಿಯೂ ಮಂಗಳಕರವಾಗಿಯೂ ಬಲವನ್ನು ನೀಡುತ್ತಾನೋ ಅವನು ಶಿವನಾಗಿರುತ್ತಾನೆ. ಆಮೇಲೆ ಅವನು ಸುಂದರನೂ ಆಗಿರುತ್ತಾನೆ. ಪ್ರಕೃತಿ ಎನ್ನುವ ಆ ಮಹೇಶ್ವರಿ ಅರ್ಥಾತ್ ಆ ಗಿರಿಜೆ ಶಿವನ ಸಾನ್ನಿಧ್ಯವನ್ನು ಸದಾ ಪ್ರಾಪ್ತಿಸಿಕೊಂಡವಳು. ಹಾಗೆಯೇ ಶಿವನು ತನ್ನ ಶರೀರದ ಅರ್ಧ ಭಾಗವನ್ನೇ ಬಿಟ್ಟುಕೊಟ್ಟು ಅರ್ಧನಾರೀಶ್ವರನೆನಿಸಿಕೊಂಡ ಮಹಾಮಹಿಮ. ನೀನು ರಾಮನನ್ನು ಎಷ್ಟೇ ಹೊಗಳಿ ಕೊಂಡಾಡಿದರೂ ಆತ ಶಿವನಿಗಿಂತ ಮೇಲೆ ಇರಲು ಸಾಧ್ಯವೇ ಇಲ್ಲ. ವೀರಮಣಿ, ರಾಮನಿಗಿಂತ ಶಿವಶ್ರೇಷ್ಠ ಎಂದು ನೀನು ಹೇಳುತ್ತಿರುವಾಗ ರಾಮ ಯಾಕೆ ಕನಿಷ್ಠ ಅಂತ ವಿಚಾರ ಮಾಡಬೇಕಲ್ಲ? ಅದೊಂದು ಬೇಕು. ಧರೆಯೊಳಗಿಳ ಕ್ಷತ್ರಿವರ್ಗವ ನಗಶ ಗೈದ ಧರೆಯೊಳ ಗಿಳ ಛತ್ರಿ ವರ್ಗವ ನಾಶ ಕೈಗಿದ ಛತ್ರಿ ವರ್ಗವ ನಾಶ ಕೈದ ಪರಶುರಾಮ ಕರುವ ಹತನವ ಪರಶುರಾಮ ಕರುವ ಹದನವ ಅರುಷದಿಂದ ಗೈದು ಹರುಷದಿಂದ ಗೈದು ಇಂದ್ರ ತರಳ ವಾಲಿಯನು ಇಂದ್ರ ತರಳ ವಾಲಿಯನು ದರ್ಶಿದರ್ಯೋಣ ಗಿಲಕಲರಯ ತರಿದ ಪರಮ ಪುರುಷ ರಾಮ ಚಂದ್ರನು ಚಂದ್ರಧರಣ ಬಾಲಿಯನ್ನು ಧರಿಸಿ ಧರಿಯ ಚಂದ್ರಧರಣ ಧರಿದು ಪರಶುರಾಮ ರಾಮಚಂದ್ರನು ಅರುಚಂದ್ರನು ಅರನೊಳಿವನು ಪರಿಪರಿಯಲಿ ಪೂಜಿ ಗೊಂಡನು ಅರನೊಳಿವನು ಪರಿಪರಿಯಲಿ ಪೂಜಿ ಗೊಂಡನು ದರೆಯೊಳಗಿನ ಛತ್ರಿವರ್ಗವ ನಾಶಗೈದ ಪರಶುರಾಮ ಕರುವ ಅದನವ ಅರುಷದಿಂದ ಗೀದು ಎಂದ ತರಳವಾಲಿಯನ್ನು ಧರಿಸಿ ದೊರೆಯೊಳಗಿನ ಕಲರ ತರಿದು ಯಾದಗಿನಿತು ನಿಡಿಬೆ ಮೂರ್ಖನೆ ಲೋಕಮಾತ ಸೀತ ಭುವನ ಖ್ಯಾತೆ ಆದಿಶಕ್ತಿ ಮೂಡನೆ ವೀರಮಣಿ, ರಾಮನ ಯೋಗ್ಯತೆಯ ಬಗ್ಗೆ
ಖಚಿತವಾದ ಭಾವನೆ ನನಗಿದೆ. ಉಚಿತವಾದ ಸಾಕ್ಷಿಗಳು ನನ್ನಲ್ಲಿವೆ. ಅಹಲ್ಯ ಎಂಬವಳು ಕಲ್ಲಾಗಿ ಬಿದ್ದಿದ್ದಳು. ಅವಳನ್ನು ಉದ್ಧಾರ ಮಾಡಿದವ ನನ್ನ ದೇವ ರಾಮಚಂದ್ರ. ವಾಲಿ ಎಂಬ ಮಹಾ ಪರಾಕ್ರಮಿ. ಆತ ನಾಶ ಹೊಂದಿದ್ದು ಯಾರಿಂದ? ರಾಮನಿಂದ. ಅವನು ಭೂಮಿಯಲ್ಲಿ ಧರ್ಮವನ್ನು ರಕ್ಷಿಸಿ ಧರ್ಮ ರಾಜ್ಯವನ್ನಾಗಿ ಮಾಡಿ ರಾಮ ರಾಜ್ಯವನ್ನಾಗಿ ಪರಿವರ್ತಿಸಿದ. ಆಗಲಿ ಒಳಿದು ನಿನಗೆ ದೇವನಾಗಲಿ ನಿನ್ನಲ್ಲಿ ಕಳುವಿ ಕೊಟ್ಟವರಾರು. ಕಳುವಿ ಕೊಟ್ಟವ ಯಾರು? ತೊರಿಯಲ್ಲಿ ತಿಳಿವುವೋ ನೀ ತೊರಿಯಲ್ಲಿ ತಿಳಿವೋ ಬಂದ ಕಾರ್ಯವೇನೋ ಬಂದ ಕಾರ್ಯವೇನೋ ಒಳಿದು ನಿನಗೆ ದೇವನಾಗ ನಿನ್ನ ಕೊಳವಿ ಕೊಟ್ಟವರಾರು ಹೊರೆಯಲ್ಲಿ ಎದುಳುವುದೇ ಬಂದ ಕಾರ್ಯವ ವಾಲಿ ಮುಖ್ಯರಾಯ ಮಜದು ಸೂರಿ ಫಲ ಏನು ವಾಲಿ ಮುಖ್ಯ ಮಜದು ಸುರು ಫಲವು ಮಾತಿನಿಂದಲೇ ಏನು ಅಳುಕ ಏಕೆ ಬೇಳು ಬೇಡಲ ಅಳುಕ ಲೇಕೆ ಬೇಳು ಬೀಳಲ ನೀ ಬೇಳು ಬೀಳಲ ಉತ್ತರವನು ಗಳಲಿಯೇ ಒಳ್ಳಿತು ನಿನ್ನ ಗೆದೆಗೆ ಬನಗಲೆ ನಿನ್ನ ನಿಲ್ಲಿ ಕಳುವಿ ಕೊಟ್ಟವಾರು ಅಯ್ಯ ವಾನರ, ಏನು? ನೀನು ರಾಮನ ಬಗ್ಗೆ ನಾನು ಶಿವನ ಬಗ್ಗೆ ವ್ಯಾಖ್ಯಾನಿಸುತ್ತಾ ಸಮಯ ಕಳೆದು ಹೋದದ್ದು ತಿಳಿಯಲೇ ಇಲ್ಲ. ಹೌದು. ಇದರಿಂದಾಗಿ ನೀನು ಇಲ್ಲಿಗೆ ಬಂದ ವಿಷಯವನ್ನು ತಿಳಿಸಲಿಲ್ಲ. ಹಾಗಾಗಿ ಸಭಾ ಕ್ಷೇತ್ರದಲ್ಲಿ ನಿನ್ನನ್ನುದ್ದೇಶಿಸಿ ಪ್ರಶ್ನಿಸುತ್ತಿದ್ದೇನೆ. ಏನು? ನೀನು ಯಾಕಾಗಿ ಬಂದಿದ್ದಿ? ಯಾವ ಘನವಾದ ಉದ್ದೇಶವನ್ನಿಟ್ಟುಕೊಂಡು ಸಭಾ ಪ್ರವೇಶ ಮಾಡಿದ್ದಿ? ಯಾವ ವಿಚಾರವನ್ನು ಸಭೆಯಲ್ಲಿ ತಿಳಿಸಬೇಕೆಂದಿದ್ದಿ ಎಂಬುದನ್ನು ಸವಿಸ್ತಾರವಾಗಿ ಹೇಳು. ಬಂದ ಕಾರ್ಯ ನಿನಗೆ ತಿಳಿಯಬೇಕಲ್ಲ? ಕೇಳಯ್ಯ. ತರಣಿ ವಂಶ ಪ್ರದೀಪ ರಾಮನ ತುರಗಮ ಬಿಟ್ಟಿಗ ವೇಗದಿ ವಂಶ ಪ್ರದೀಪ ರಾಮನ ತುರಗವನ್ನು ಬಿಟ್ಟಿಗ ವೇಗದಿ ಕರವಾಗ ನರ್ಪಿದು ಶತ್ರುವಾಕ್ಯನಿಗೆ ಕರವಾಗ ನರ್ಪಿದು ಶತ್ರುವಾಕ್ಯನಿಗೆ ದುರುಳಾಗದನವನ್ನು ಕೈಗೆ ನಿರ್ಣಯ ದುರುಳತನವನ್ನು ಕೈಗೆ ನಿರ್ಣಯ ಶಿರವ ಚಂಡಾಡೋದ ಲಂತಗಜು
ನಾನಾಗಿದ್ದೇನೆ. ಹ. ಅಶ್ವಮೇಧದ ಕುದುರೆ ದೇಶಾದ್ಯಂತ ಸಂಚರಿಸುತ್ತಾ ಇದೆ. ಹ. ನಿನ್ನ ನಗರಕ್ಕೂ ಪ್ರವೇಶಿಸಿದೆ. ಹೌದು. ನೀನು ಅದನ್ನು ಕಟ್ಟಿ ಹಾಕುವುದರ ಮೂಲಕವಾಗಿ ಯುದ್ಧಕ್ಕೆ ಆಹ್ವಾನ ನೀಡಿದಿ. ಹ ಯುದ್ಧ ಮಾಡಲು ನಿನಗೆ ಸಾಧ್ಯವಿದೆ. ಹ. ಯುದ್ಧ ಮಾಡಿ ಅದನ್ನು ಬಂಧಿಸುವ ಸಾಮರ್ಥ್ಯವೂ ನಮಗಿದೆ. ಓಹೋ. ಶತ್ರುಘ್ನ ದೇವನ ಅಪ್ಪನೇ ಇದೆ. ನೀತಿಯ ಮಾತನಾಡಿ ಕುದುರೆಯನ್ನು ಬಿಡಿಸಿಕೊಂಡು ಬಾ ಎಂಬುದಾಗಿ ಮಾತ್ರ. ಹಾಗಾಗಿ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ನಮ್ಮಿಂದ ಪೆಟ್ಟು ಬೀಳದ ಹಾಗೆ ನಿನ್ನನ್ನು ನೀನು ಕಾಪಾಡಿಕೋ. ಏನು ಬಂಧಿಸಿದ ಅಯವನ್ನು ಬಿಡೇನ ಎಂದಿಗಾದರೂ ನಾ ಬಿಡೆನು. ನಂದಿಗಾದರೂ ನಿನ್ನ ಶತ್ರುಗೊಂಡಾಗುವ ದುರವನು ನಿನ್ನ ಶತ್ರುವನಿಂದಲಾಗುವ ದುರವ ಕಾಮೆನು ಚಂದದು ನಿಮ್ಮೆಲ್ಲರನ್ನು ಎಳೆ ತಂದು ನಿಮ್ಮೆಲ್ಲರನ್ನು ಎಳೆ ತಂದು ಸೆರೆಯೋಗಳಿಕ್ಕೆ ಹೃದಯ ಪೊಂದುವೆನು. ಎಲ ಮಂಗನೆ, ಏನು? ಬಹಳ ಧೈರ್ಯದಿಂದ ಈ ಮಾತುಗಳನ್ನಾಡಿಬಿಟ್ಟೆ. ವೀರಶೈವನಾದ ವೀರಮಣಿಯ ಆಸ್ಥಾನದಲ್ಲಿ ಕಟ್ಟಿದ ಕುದುರೆಗೆ ಪರವಾಗಿ ರಾಮನ ಪಾದಗಳಿಗೆ ಎರಗುವಂತ ಹೇಳುತ್ತಿದ್ದೀಯಲ್ಲ. ಹಾಗಾದರೆ ನಾವೇನು ಬಲಹೀನರೇ? ಚದುರಂಗ ಸೇನೆಯೊಂದಿಗೆ ಬಂದು ನಿನ್ನನ್ನು ನಿನ್ನ ರಾಮನನ್ನು ಎದುರಿಸುವ ಉದ್ದೇಶ ನನಗಿದೆ. ಕಟ್ಟಿದ ಕುದುರೆಯನ್ನು ಬಿಟ್ಟು ಕೊಡುವುದೇ ಇಲ್ಲ. ಮುಂದಿನ ಸಮರದಲ್ಲಿ ನಿಮ್ಮೆಲ್ಲರನ್ನು ಬಗ್ಗು ಬಡಿದು ಸೆರೆಮನೆಯೊಳಗೆ ಹಾಕುತ್ತೇನೆ. ಹೋಗಿ ಹೇಳು ನಿನ್ನ ರಾಮನಲ್ಲಿ. ಎಲ್ಲವೋ ವೀರಮಣೆಯಿಂದಲೂ ಕಾಣಲುದ ವೀರಮಣೆಗಿಂತೆನಲು ಕಾಣಲುದ ಮರುತಾತ್ಮಜನೆಂದ ಧೂರ್ತಾನೆ ತಡೆಯನೇ ಮವನಿಗೆ ಬಿಟ್ಟಿಗೇನು ದಾರುಣಗ ಮಾರ್ಬವ ನರಗುತ್ತ ಬರೋ ನೈ ತಂದೆ ಬಿಂದಕ್ಕೆ ಸಾರಿ ಶತ್ರುವ ನಡೆಗೆ ಒಂದೇಸುವುದಲ್ಲೆಂದ ಎಲ್ಲವೋ ಆವಾಗ ನಿನ್ನನ್ನು ಧೂರ್ತನೆಂದು ತಿಳಿದಿರಲಿಲ್ಲ, ಮೂರ್ಖನೆಂದು ತಿಳಿದಿದ್ದೆ. ಓಹೋ. ಶತ್ರುಘ್ನ ದೇವನ ಅಪ್ಪನೇ ಇದೆ. ಹ. ನೀತಿಯ ಮಾತನಾಡಿ ಕುದುರೆಯನ್ನು ಬಿಡಿಸಿಕೊಂಡು ಬಾ ಎಂಬುದಾಗಿ ಮಾತ್ರ. ಪ್ರತಿಕಾರ ಮಾಡಲೆಂದು ಮನಸ್ಸು ಮಾಡಿದರೆ ನೀನೇನು, ನಿನ್ನ ಮಕ್ಕಳೇನು, ನಿನ್ನ ಚತುರಂಗ ಸೇನೆಯನ್ನು ಹುಟ್ಟಿ ಪುಡಿ ಪುಡಿ ಬಿಡುತ್ತಿದ್ದೆ. ಆಗಲಿ, ಈಗ ಅಲ್ಲ, ಮತ್ತೆ ಸಿಕ್ತಿಯಲ್ಲ, ಆವಾಗ ನೋಡಿಕೊಳ್ಳುತ್ತೇನೆ. ಸರಿ, ನೋಡೋಣ ನೋಡೋಣ. ಲಾಲಿಸಲೆ ದೇವ ಲಾಲಿಸಲೆ ಲಾಲಿಸಯ್ಯ ದೇವ ನಾ ಪೋಗಿ ಒಡ್ಡಲೋಗದಿ ಕೂಳನಗ ವೀರಮಣಿ ಕುಳ್ಳಿರಲು ಬಹುಪರಿಗೆ ಪೇಳ್ದನು ಬಹುಪರಿಯ ಪೇಳ್ದನು ಕರವ ನೀಯನೆಂದು ಕೇಳದೆ ಕರವ ನೀಯನೆಂದು ಕೇಳದೆ ಮೂರ್ಖ ನಿಂದಿಸುತ್ತ ರಘುರಾಮನ ಮೂರ್ಖ ಮೂರ್ಖ ನಿಂದಿಸುತ್ತ ರಘುರಾಮನ ಕಾಳಗಾಗಿ ಮಗನೆಂದು ಧಿಕ್ಕರಿಸಿ ಕಳುಹಿದನು ಕಾಳಗಾಗಿ ಮಗನೆಂದು ಧಿಕ್ಕರಿಸಿ ಕಳುಹಿದನು
ತಡೆಯನಲು ತಾಳೆನುತ ಶತ್ರು ಹನುಮನ್ನಿಸುತ್ತ ಹನುಮ ಪುಷ್ಕಳಾಧ್ಯರನಂದನು ಲಾಲಿಸಲ ದೇವ ಶತ್ರುಘ್ನ ದೇವ, ಆಂಜನೇಯ, ಸಂಧಿ ಕಾರ್ಯಕ್ಕೆ ಹೋದವ ನಾನು ಸಂಧಾನದ ವಾರ್ತೆಯನ್ನು ತರಲಿಲ್ಲ, ಬದಲಾಗಿ ಸಂಗ್ರಾಮದ ವಾರ್ತೆಯನ್ನೇ ತರುವಂತಾಯಿತು. ವೀರಮಣಿಯ ಆ ಸ್ಥಾನದಲ್ಲಿ ಸರ್ವ ವೈಭವವಿದೆ, ಯೋಗ್ಯತೆಯೂ ಆತನಿಗಿದೆ. ಆದರೆ ವಿಚಾರ ಮಾತ್ರ ಅವನಿಗಿಲ್ಲ. ರಾಮನ ಪರವಾದ ದ್ವೇಷವನ್ನೇ ಬೆಳೆಸಿಕೊಂಡಿದ್ದಾನೆ. ಶಿವಭಕ್ತನಾದ ಆತ ಯಾವುದೇ ಕಾರಣಕ್ಕೂ ರಾಮನಿಗೆ ಮಣಿಯುವವನಲ್ಲ. ಕುದುರೆಯನ್ನು ಬಿಟ್ಟು ಕೊಡುವುದಿಲ್ಲ ಎಂಬ ಉದ್ದಟತನದ ಮಾತನ್ನಾಡಿದ್ದಾನೆ. ಸಮರ ನಿರ್ಣಯವಾಗಿದೆ, ಯುದ್ಧ ಕ್ಷೇತ್ರದಲ್ಲಿ ಭೇಟಿಯಾಗೋಣ ಎಂಬ ಮಾತನ್ನು ಹೇಳಿ ಬಂದಿದ್ದೇನೆ. ಇನ್ನೇನಪ್ಪನೇ ತಂದೆಯೇ? ಆಂಜನೇಯ, ಕನಿಷ್ಠ ರಾಯಭಾರಿಯಾಗಿ ಹೋದವನನ್ನು ಗೌರವಿಸಬೇಕು ಎಂಬುದು ತಿಳಿದಿಲ್ವೇ ಅವನಿಗೆ? ಆಗಲಿ, ಯುದ್ಧವೇ ಬದ್ಧ ಎಂದು ಆದಲ್ಲಿ ನಾವೇನು ಮಾಡಿ ಪ್ರಯೋಜನವಿಲ್ಲ. ನಮ್ಮಲ್ಲಿ ಇದ್ದಾರಲ್ಲ ವೀರಾದಿ ವೀರರು, ಅವರ ಅಭಿಪ್ರಾಯವನ್ನು ಕೇಳೋಣ. ಚಿಕ್ಕಪ್ಪ, ಪುಷ್ಕಳ ಕೂಳನರು ಜನಗಡಿಪೆ ಸೇನಾಜಾಲದೊಂದಿಗೆ ತೊರಿತದಿ. ಚಿಕ್ಕಪ್ಪ, ಆಂಜನೇಯನಾಡಿದ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡೆ. ಹೀಗಿರುವಾಗ ತಡ ಮಾಡುವುದರಲ್ಲಿ ಔಚಿತ್ಯವಿಲ್ಲ. ಸಾರಿ ಹೇಳಿದರೂ ವೀರಮಣಿ ಕೇಳುವವನಲ್ಲ ಎಂದು ತಿಳಿಯಿತು. ಯುದ್ಧಕ್ಕೆ ಸಿದ್ಧರಾಗೋಣ, ನಾವಿದ್ದೇವೆ. ಪಾಲಿಸು ನಿಜನಾಗೆ ಅಪ್ಪಣೆಯ ಶ್ರೀರಾಮನ ಯೋಗ್ಯಕಾರಿಯಾದ ವೀರಮಣಿ ತನ್ನ ದರ್ಪದ ನುಡಿಯಿಂದ ಯುದ್ಧವನ್ನೇ ಆಹ್ವಾನಿಸಿದಂದಾದರೆ ಇನ್ನು ಅವನಿಗೆ ಅವನತಿಯ ಕಾಲ ಬಂದಾಯಿತು. ಶ್ರೀರಾಮನ ಅನುಗ್ರಹ ಇದ್ದರೆ ನಾನು ಕೂಡ ಪ್ರಾರ್ಥನಾಗುತ್ತಿದ್ದೆ. ಇನ್ನು ತಡೆದು ಪ್ರಯೋಜನವಿಲ್ಲ. ನಾನು ಕುದುರೆಯನ್ನು ಬಿಡಿಸಿ ತರುತ್ತೇನೆ. ಕೊಡು ನನಗೆ ಅಪ್ಪಣೆ. ನೀವೆಂದ ಮಾತುಗಳಿಗೆ ಸರಿದೂಗಿದ್ದೇನೆ. ಉತ್ಸಾಹದ ಈ ಹುಡುಗರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಆಗಲಿ, ಹೋಗಿ ಬನ್ನಿ. ಹಾಗೇ ಆಗಲಿ.
ನನ್ನನ್ನು ಬಂಧಿಸಿ ಈಗ ನಿನ್ನೊಡನೆ ಯುದ್ಧಕ್ಕೆದುರಾಗಿ ಬಂದವ ನಾನು ವೀರಮಣಿ ಸುತ ರುಕ್ಮಾಂಗ. ನಮ್ಮ ವಿಷಯ ತಿಳಿದು ಬಂದವ ನೀನಲ್ಲ ಎಂಬುದು ಸ್ಪಷ್ಟ. ಸಾಕ್ಷಾತ್ ಪರಮೇಶ್ವರನೇ ನಮ್ಮ ಪುರದಲ್ಲಿ ನೆಲೆ ನಿಂತು ನಮ್ಮ ರಕ್ಷಕನಾಗಿರುವಾಗ ನಿನ್ನ ರಾಮ ಯಾರು? ಕೇವಲ ಒಬ್ಬ ಮಾನವ. ಅವನನ್ನು ನಂಬಿ ಬಂದಿದ್ದೀಯಲ್ಲ. ನಿನ್ನನ್ನು ರಣಕ್ಷೇತ್ರದಲ್ಲಿ ತರೆಯುವಾಗ ನಿನ್ನ ರಾಮ ಬರುತ್ತಾನೋ ಇಲ್ಲವೋ ಎಂದು ನೋಡಿಯೇ ಬಿಡೋಣ. ಏನು? ಯಜ್ಞಾಶ್ವದ ಸಂರಕ್ಷಕನಾಗಿ ಸೇನಾಬಲದೊಂದಿಗೆ ನನ್ನತ್ತವ ಬಂದವ ನೀನು. ಹೌದು. ನಿಮ್ಮ ಕುದುರೆ ನಮ್ಮ ಅರಮನೆಯನ್ನು ಪ್ರವೇಶಿಸಿದಾಗ ಅದನ್ನು ಕಟ್ಟಿ ಹಾಕಿದವರು ನನ್ನ ಮಕ್ಕಳು. ಇದು ತುಂಬಾ ಶ್ರೇಯಸ್ಕರವಾದುದು ಎಂದು ಭಾವಿಸಿದ್ದೇನೆ. ಕುದುರೆಯ ಹಣೆಯ ಲಿಖಿತದ ಪ್ರಕಾರ ಸಂಕುಚಿತವಾದುದು ನಮ್ಮೊಳಗಿನ ಈ ಕದನ. ನಡೆದ ಸಮರದಲ್ಲಿ ನನ್ನೀರ್ವ ಪುತ್ರರನ್ನು ಕಳೆದುಕೊಳ್ಳುವಂತಾಯಿತು. ಇದನ್ನು ತಿಳಿದು ನನ್ನ ಕರುಳಿಗೆ ಕೊಳ್ಳಿ ಇಟ್ಟಂತಹ ಅನುಭವವಾಗಿ ಕೆರಳಿ ಕೆಂಡಮಂಡಲವಾಗಿ ನಿನ್ನ ಸಮ್ಮುಖದಲ್ಲಿ ಬಂದು ನಿಂತಿದ್ದೇನೆ. ನನ್ನೆದುರು ನಿಂತವ ಶತ್ರುಘ್ನ ಎಂದು ತಿಳಿದಿದ್ದೇನೆ. ಹೌದು. ಸಮರ ಮುಖದಲ್ಲಿ ನಮ್ಮವರನ್ನು ಗೆಲ್ಲಿದೆನೆಂಬ ಅಹಂಕಾರ ನಿನಗೆ ಬೇಡ. ಸಂಪೂರ್ಣ ಶಿವಾನುಗ್ರಹದಿಂದ ಬಂದಿದ್ದೇನೆ. ತೋರು ನಿನ್ನ ಸಾಮರ್ಥ್ಯವನ್ನು. ವೀರಮಣಿ ಶ್ರೀರಾಮ ಕರುಣ ಏನು? ಶ್ರೀರಾಮನ ಕಾರುಣ್ಯ ನಮ್ಮ ಮೇಲೆ ಎಲ್ಲಿಯವರೆಗಿದೆಯೋ ಅಲ್ಲಿಯವರೆಗೆ ನಾವು ಅಜೇಯರಾಗಿಯೇ ಇರುತ್ತೇವೆ. ತುರಗದ ಬೆಂಗಾವಲಾಗಿ ಇದುವರೆಗೆ ಯಾವೆಲ್ಲ ದೇಶವನ್ನು ಪ್ರವೇಶಿಸಿದೆವೋ ಅಲ್ಲಿ ಎಲ್ಲರೂ ನಮ್ಮನ್ನು ಬೆಂಬಲಿಸಿದವರೇ. ನೀನು ಮಾತ್ರ ವಿರೋಧ ಭಾವವನ್ನು ಪ್ರಕಟಿಸಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದೀಯ. ಹೌದು. ಶ್ರೀರಾಮನ ಆಶೀರ್ವಾದದಿಂದ ನಿನ್ನನ್ನು ಗೆಲ್ಲುವೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ಸೇನೆಯ ಬಲ ಏನೆಂಬುದಾಗಿ ನಿನಗೆ ಅರ್ಥ ಮಾಡಿಕೊಳ್ಳುವ ಉದ್ದೇಶವು ನನಗಿದೆ. ಹಾಗಾಗಿ ಪೌರುಷವೇನೆಂಬುದನ್ನು ಮೊದಲು ನೋಡು. ಆಗಲಿ. ನಿನ್ನ ಶ್ರೀರಾಮ ಸೇನೆ ಮೇಲೋ ನನ್ನ ಶಿವಸೇನೆ ಮೇಲೋ ನೋಡೋಣ ಬಾ. ಪ್ರಯೋಗಿಸಲ್ಪಟ್ಟ ಅಸ್ತ್ರಗಳಿಗೆ ಎದುರಾಗಿ ಯೋಗಿನಿ ದತ್ತವಾದ ಅಸ್ತ್ರವನ್ನು ಪ್ರಯೋಗಿಸುತ್ತೇನಂತೆ. ಬೇಗದಲ್ಲಿ ದುರವು ಸಂಗಡಿಸು ನರಿದು ಬರೋದರೊಳಗಿದ್ದೇನು ಬಲವು ಬರುವುದ ಕೀರ್ತಿಗೆಂದೆರೆದು ಪರೋಟ ಹೆಚ್ಚಿಸುತ್ತ ಏರ್ಪಟ್ಟ ಕದನದಲ್ಲಿ ನನ್ನ ಮಾವ ವೀರಮಣಿಯು ಅಸುನೀಗಿದ್ದಾರೆ ಎಂಬ ವಾರ್ತೆಯನ್ನು ತಿಳಿದು ಕೆಂಡ ಮಂಡಲವಾಗಿದ್ದೇನೆ. ಶಿವನೇ ತನ್ನ ಸರ್ವಸ್ವ ಎಂದು ನನ್ನನ್ನೇ ನಂಬಿದವ ವೀರಮಣಿ. ಈ ಸಂದರ್ಭ ನಾನು ಸುಮ್ಮನಿರುವುದೇ? ಯಾರಿ
ಭಗೀರಥೆಯ ತೋರ ಜಟೆಯೊಳಗೆ ಹೊರಗಂದ ಬಾರು ಶೂಲಭ ಧರಿದೆಯ ಗಜ ಚರ್ಮವನ್ನು ಬರ ನೈ ತಂದ ನವಕ್ಕೆ ಭಕ್ತಿಯೋ ಪರಾಕಾಷ್ಠೆಯಲ್ಲಿ ನನ್ನನ್ನೇ ನಂಬಿ ಬಂದ ವೀರಮನಿಗೆ ಅನ್ಯಾಯವಾಯಿತಲ್ಲ. ಈ ಅನ್ಯಾಯಕ್ಕೆ ತಕ್ಕುದಾದ ಪ್ರಾಯಶ್ಚಿತ್ತ ಮಾಡಲೇಬೇಕು. ಶಿವ ರಾಮರೊಳಗಿನ ತರ್ಕಕ್ಕೆ ತೆರೆ ಎಳೆಯಬೇಕಾಗಿದೆ. ಎದುರಾಳಿಯ ಪಕ್ಷದಲ್ಲಿ ಶತ್ರುಘ್ನನ ಇದ್ದೇನೆ, ಎದುರಿಸುವ ತವಕದಲ್ಲಿ ಋಷಭವನ್ನೇ ಏರಿದ್ದೇನೆ, ಶೂಲಧಾರಿಯಾಗಿದ್ದೇನೆ. ತೆರಳುತ್ತೇನೆ ಶತ್ರುಘ್ನನಿದ್ದ ಕಡೆಗೆ. ಶತ್ರುವ ಹಾಗೆಯೇ ಜ್ಯೋತಿರ್ಮೇಧಪುರವನ್ನು ಪ್ರವೇಶಿಸಿದಾಗ ಆ ಪುರದಲ್ಲಿ ನಾನು ನೆಲೆ ಎಂದು ನಿನಗೆ ತಿಳಿದಿಲ್ವೇ? ಅದನ್ನು ನಗಣ್ಯವೆಂದು ತಿಳಿದು ವೀರಮಣಿಯನ್ನು ಕೆಡಹಿದೆಯಲ್ಲ. ಅದೇ ವೀರಮಣಿಯ ಪಕ್ಷಪಾತಿಯಾಗಿ ನಿನ್ನೆದುರು ನಿಂತಿರುವ ನಾನು ಪರಮೇಶ್ವರ. ಶಿವನೇ ಏನೋ ವಿದ್ಯಮಾನ ಏನು ಎಂಬುದಾಗಿ ನಿನಗೂ ತಿಳಿದಿದೆ. ಯಜ್ಞಾಶ್ವದ ಲಕ್ಷ್ಯವೇನುಂಟೋ ಎಂಬುದೆಲ್ಲ ವೀರಮಣಿಗೆ ತಿಳಿ ಹೇಳಿದ್ದುಂಟು. ಅಂತಹ ಸತ್ಕಾರ್ಯಕ್ಕೆ ಸಹಕಾರಿಯಾಗಬೇಕಿದ್ದವ ವಿರೋಧ ಭಾವವನ್ನು ಪ್ರಕಟಿಸಿದನೆಂದಾದರೆ ನಾವೇನು ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳುವವರಲ್ಲ. ಆದ್ದರಿಂದಲೇ ನಮ್ಮಿಂದ ಹತನಾಗಿ ಬಿದ್ದಿದ್ದಾನೆ. ಅದನ್ನರಿತು ನನ್ನೆದುರು ನಿಂತು ನನ್ನನ್ನು ಗದರಿಸುತ್ತಿರುವ ಹರನೇ, ನಾನು ಅಂಜುವವನಲ್ಲ. ಸಾಧ್ಯವಿದ್ದರೆ ನನ್ನ ಜೊತೆ ಹೋರಾಡು, ನೋಡೋಣ. ಯಾರು ರಣಭೂಮಿಯಲ್ಲಿ ಆ ಕಡೆ ಈ ಕಡೆ ಸರಿಯುವುದಕ್ಕೆ ಆಗುವುದಿಲ್ಲ. ಎಲ್ಲೆಲ್ಲೂ ಹೆಣಗಳು, ಶಿವ ಗಣಗಳಿಂದ ಕೂಡಿದ ಸೈನ್ಯವನ್ನು ದಿಕ್ಕೆಟ್ಟು ಓಡಿ ಹೋಗುವ ಹಾಗೆ ನಾನು ಮಾಡಿದೆ. ಆದರೆ ಇಲ್ಲಿ ಬಂದು ನೋಡಿದರೆ ನನ್ನ ಮುಂಭಾಗದಲ್ಲಿ ಶತ್ರುಘ್ನ ದೇವ ಹೆಣವಾಗಿ ಬಿದ್ದಿದ್ದಾರೆ. ನಮ್ಮವರೆಲ್ಲ ಭೂಮಿಯ ಮೇಲೆ ಮಲಗಿದ್ದಾರೆ. ಯಾರು ಈ ಕೃತ್ಯವನ್ನು ಮಾಡಿದವರು? ಆ ಕಡೆ ಯುದ್ಧ ಮಾಡುತ್ತಿದ್ದ ನನಗೆ ಈ ಕಡೆಯ ಪರಿವೇ ಇಲ್ಲದಾಗಿ ಹೋಯಿತಲ್ಲ. ತಮ್ಮನ ಜೊತೆ ನೀನಿರಬೇಕೆಂದು ಶ್ರೀರಾಮ ಹೇಳಿದ. ಆದರೆ ಆತನ ಮಾತನ್ನು ಉಳಿಸಲು ನನ್ನಿಂದ ಅಸಾಧ್ಯವಾಗಿ ಹೋಯಿತಲ್ಲ. ಇನ್ನು ಹೇಗೆ ನಾನು ಮರಳಿ ಹೋಗಲಿ? ಶ್ರೀರಾಮ ಶತ್ರುಘ್ನ ಎಲ್ಲಿ ಎಂದು ಕೇಳಿದರೆ ನಾನು ಏನನ್ನು ಉತ್ತರಿಸಲಿ? ಇಂತಹ ಕಾರ್ಯವನ್ನು ಮಾಡಿದವನಾದ್ರೂ ಯಾರು? ಅಂತವನನ್ನು ಸುಮ್ಮನೆ ಬಿಡಬಹುದೇ?
ಬ್ರಹ್ಮಾಂಡವನೇ ಚೋದಿಪೆ ದುಷ್ಟನೆಲ್ಲಿಗನು ದುಷ್ಟನು ಎಲ್ಲಿದ್ದಾನೆ? ನಮ್ಮಯ ದಿಟ್ಟ ಶತ್ರುಘ್ನ ಕಡಗಿದವ ಧನುವ ಇಂಡುವನ ದೃಷ್ಟಿ ಗೋಚರ ಬಿಡ ನೆನುದ ಹೊರಟನಾಗ ನನ್ನ ಈ ಆವೇಶದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕುಟ್ಟಿ ಪುಡಿ ಮಾಡಿಯೇನು ರಾಮನ ಸನ್ನಿಧಾನಕ್ಕೆ ಹೇಗೆ ಮರಳಿ ಹೋಗಲಿ ಎಂದು ಆಲೋಚಿಸುತ್ತಿದ್ದೇನೆ. ಇಂತಹ ಕಾರ್ಯವನ್ನು ಮಾಡಿದವನಾದರೂ ಯಾರು? ಹಾ, ಶೂಲವನ್ನು ಎತ್ತಿಕೊಂಡು ಬರುತ್ತಿದ್ದಾನಲ್ಲ ನನ್ನೆದುರು, ಮಾತನಾಡಿಸುತ್ತೇನಂತೆ. ಎಲ್ಲವೋ ಜಲವೋ ಮದನ ನೀನು ಬೇರೆ ಸಂದರ್ಭದಲ್ಲಿದ್ದರೆ ನೀನು ಯಾರೆಂದು ತಿಳಿದೊಡನೆ ನಿನಗೆ ಕೊಡುವ ಗೌರವವನ್ನು ಕೊಡುತ್ತಿದ್ದೆ. ಆದರೆ ಈಗ ಆ ಸಂದರ್ಭವಲ್ಲ. ನಮ್ಮವನ್ನೆಲ್ಲ ಮಲಗಿಸಿದವ ನೀನು. ಶ್ರೀರಾಮನ ತಮ್ಮನಾದ ಶತ್ರುಘ್ನನನ್ನು ಕೊಂದೆಯಲ್ಲ. ಹಾಗೆಂದ ಮಾತ್ರಕ್ಕೆ ಕೇಳುವವರಿಲ್ಲ, ಮಾತನಾಡುವವರಿಲ್ಲ ಎಂದು ತಿಳಿಯಬೇಡ. ರಾಮನ ಬಂಟ ಈ ಆಂಜನೇಯನಿದ್ದಾನೆ. ಕೊಡು ಉತ್ತರ ನನಗೆ. ದುರ್ಗಾ ಶತ್ರುನು ಹನುಮ ನೀನು ಹನುಮಂತ ಎಂಬುದು ಸ್ಪಷ್ಟವಾಯಿತು. ನನ್ನೆದುರು ಸಮರಕ್ಕೆ ಬಂದ ಶತ್ರುಘ್ನನನ್ನು ಈ ಭೂಮಿಯಲ್ಲಿ ತರಿದಿದ್ದೇನೆ. ದುರಂಕಾರಿಯಾಗಿ ವರ್ತಿಸಿದ ಆತನಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೇನೆ. ಆತನನ್ನು ಕೇಳುವ ನಿನ್ನನ್ನು ತರೆಯುತ್ತೇನೆ. ಬಾ ಮುಂದೆ ನೋಡೋಣ. ಪುರಗರನು ಮನದೊಳಗೆ ಯೋಚಿಸಿ ಪುರಗರನು ಮನದೊಳಗೆ ಯೋಚಿಸಿ ದುರಬೆಸಗೆ ನಾವು ಬಯರಿಗೆಂದಿಗೂ ಬಾರದು ಜಯವೀರ್ವರಿಗೆ ನಾವು ಬಯರಿಗೆಂದಿಗೂ ಬಾರದು ಜಯವೀರ್ವರಿಗೆ ಶಿರ ವರುಷ ಎನಗಣಿದ ನೀಯೇ ಶಿರ ವರುಷ ಎನಗಿದಡೆಯೇ ಸರಿಗಿದು ಅಲ್ಲವೆಂದೆನುತ ಸರಿಗಿದು ಅಲ್ಲ ಎಂದೆನುತ ಶ್ರಮೆಯನ್ನು ಧರಿಸಿ ಪವನ ಜನುವಿನಯದಿ ಕ್ಷಮೆಯನ್ನು ಧರಿಸಿ ಪವನ ಜನನು ವಿನಯದಿ ಕರೆದು ಬೇಡನಾಗಲತಿ ಮಾಧುರ್ಯ ವಚನದಲ್ಲಿ ಬೇಡನಾಗಲತಿ ಮಾಧುರ್ಯ ವಚನದಲ್ಲಿ ಪುರಗರನು ಮನದೊಳಗೆ ಯೋಚಿಸಿ 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 ಆ
ಹನುಮಂತ, ಏನು? ಸ್ವಲ್ಪ ಯುದ್ಧ ವಿರಾಮ ಮಾಡೋಣ. ಯಾಕೆ ವಿರಾಮ ಕೊಡ್ತಿ? ನೀನೊಬ್ಬ ವೀರ ಎಂಬುದು ತಿಳಿಯಿತು. ಸೂರ್ಯನನ್ನೇ ಅಣ್ಣು ಎಂದು ಭಾವಿಸಿ ಆಕಾಶಕ್ಕೆ ಜಿಗಿದ ನೀನು ಬಲಾಢ್ಯನೇ ಸರಿ. ಏನು ಹೊಗಳುತ್ತಿದ್ದೀಯಾ? ಇದು ಶ್ರೀರಾಮ ಕಿಂಕರಯನೇ ಶ್ರೀರಾಮ ಕಿಂಕರ ರಾಮ ಕಿಂಕರನೇ. ಹೊಗಳಿಕೆ ಅಲ್ಲ, ಇದ್ದುದನ್ನು ಹೇಳಿದ್ದು. ಗುಣಕ್ಕೆ ಮತ್ಸರ ಯಾಕಯ್ಯ? ಮಹಾಪರಾಕ್ರಮಿ ನೀನು, ನಾನು ನೀನು ಯುಗಾಂತರ ಯುದ್ಧ ಮಾಡಿದರು ಸೋಲು ಗೆಲುವು ನಿಶ್ಚಿತವಾಗಲಿಕ್ಕೆ ಸಾಧ್ಯವಿಲ್ಲ. ಚಿರಂಜೀವಿಯಾದ ನಿನಗೆ ಸಾವು ಎಂಬುದಿದೆ, ಸಾವನ್ನೇ ಸಾಯಿಸಬಲ್ಲ ನನಗೆ ಸಾಯಲಿಕ್ಕಿದೆ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಿ ನಾನಾಡುವ ಮಾತನ್ನೊಮ್ಮೆ ಕೇಳು. ಏನದು? ನಿನ್ನ ಮಹಾಪರಾಕ್ರಮವನ್ನು ಕಂಡು ಸಂತೋಷಗೊಂಡಿದ್ದೇನೆ. ಸಂತೋಷಗೊಂಡ ನಾನು ನಿನಗೇನಾದರೂ ಉಡುಗೊರೆ ಕೊಡಬೇಕೆಂದು ನಿಶ್ಚಯಿಸಿದ್ದೇನೆ. ನಿನಗೇನು ವರ ಬೇಕು ಕೇಳು, ಕೇಳು ನೀನು. ಯಾವುದು ವರ? ವರ? ನನಗೆ ವರ ಯಾತಕಯ್ಯ? ವರವ್ಯಾತ ಕೋಜನಗೆ ರಾಮನ ಕರುಣ
ವರವ್ಯಾತ ಕೊಯನಗೆ ವರವ್ಯಾತ ಕೊಯನಗೆ ರಾಮನ ಕರುಣ ರಸದೊಳಗೆ ರಾಮನ ಕರುಣ ರಸದೊಳಗೆ ದೊಳಗೆ ರಾಮನ ಕರುಣ ರಸದೊಳಗೆ ರಾಮನ ಕರುಣ ರಸದೊಳಗೆ ಜಿರುತಿಯ ನಿನ್ನಯ ಅಂಗಾದಗೆ ಜಿರುತಿಯ ನಿನ್ನಯ ಅಂಗಾದಗೆ ತೆರಳಲು ಬಂದಿಗೆ ಬಂದ ಬದುಕುತ ತೆರಳಲು ಬಂದಿಗೆ ಬಂದವನೇ ಬಿದಿಯುತ ವರವ್ಯಾತಕೋ ಯನಗೆ ಏ ಹರನೆ ವರ ಯಾತನೆ ನಗೆ ಹರನೆ ಏ ಶಂಕರನೇ ಗಿರಿಜಾ ವಲ್ಲಭನೆ ಗಿರಿಜಾ ವಲ್ಲಭನೆ ಶಂಕರನೆ ಪರಮೇಶ್ವರ, ಹಾ ಯುದ್ಧ ನಿನಗೀಗ ಇಷ್ಟ ಇಲ್ಲ. ಹಾ. ನಿನಗಿಷ್ಟ ಇಲ್ಲ ಅಂತ ನಾನು ಯುದ್ಧವನ್ನು ನಿಲ್ಲಿಸಿ ನಿನಗೆ ಇಷ್ಟ ಬಂದಂತೆ ಇದ್ದು ಬಿಟ್ಟೆ. ಹಾ ಅಷ್ಟು ಮಾತ್ರಕ್ಕೆ ನೀನು ದೊಡ್ಡವರ ಹಾಗೇನು ವರ್ತಿಸೋದು ಬೇಡ. ಹಾ ನನಗೆ ವರ ಕೊಟ್ಟು ದೇವರ ದೇವ ಆಗುವುದೇನೂ ಬೇಡ. ಹಾ ನಾನು ಕೇಳುವುದಿದ್ದರೂ ಬೇಡುವುದಿದ್ದರೂ ಆ ರಾಮನಲ್ಲಿ ಮಾತ್ರ. ಹಾ ರಾಮನ ಪಾದದ ಕೆಳಗೆ ಭಜಕನಾಗಿದ್ದು ರಾಮನ ಬಂಟ ಎಂದೆನಿಸಿದ ನನಗೆ ನಿನ್ನವರ ಯಾತಕಯ್ಯ. ನೀನು ಆಲೋಚಿಸಿ ನೋಡು. ಏನು ಹನುಮಂತ ಏನು ಕೈಯಿಂದ ತೆಗೆದು ಬಾಯಿಗೆ ಸಕ್ಕರೆ ಹಾಕಿದರೆ ಅಥವಾ ಸ್ವಯಂ ಸಕ್ಕರೆಯೇ ಬಾಯಿಗೆ ಬಿದ್ದರೆ ಅದು ಸಿಹಿಯನ್ನಲ್ಲದೆ ಕಹಿಯನ್ನು ಒದಗಿಸ್ತದೋ? ನನಗೊಂದು ಸ್ವಭಾವ, ಏನದು? ಮೆಚ್ಚಿ ಏನಾದರೂ ಕೊಡುವುದು. ಓಹೋ, ನಿನಗೆ ಅಗತ್ಯ ಇಲ್ಲವಾದರೂ ಹಾ. ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬರಬಾರದಲ್ಲ. ನಾನು ಯಾರ್ಯಾರಲ್ಲಿ ಕೈ ಚಾಚಿದರೆ ನನ್ನ ರಾಮನಿಗೆ ಅಪಚಾರವಾಗುವುದಿಲ್ಲವೇ? ನಿನ್ನ ರಾಮನಿಗೆ ಅಪಚಾರವಾಗದಂತನ್ನು ಕೇಳು. ಹಾ, ಈ ಮಾತಿಗೊಂದು ಅರ್ಥ ಉಂಟು. ಸರಿ, ಹಾಗಾದರೆ ಕೇಳುತ್ತೇನೆ. ಒಲಿದರೆ ಬೇಡುವೆನೋ ದ್ರೋಣಾಚಲದಡೆಗೆ ಇದುವೆನೋ ದ್ರೋಣಾಚಲದಡೆಗೆ ಇದುವೆನೋ ಹರನಿಗೆ ಬೇಡುವೆನು ದ್ರೋಣಾಚಲದಡೆಗೆ ಇದುವೆನು ದ್ರೋಣಾಚಲದಡೆಗೆ ಇದುವೆನು ಕಳಲೆನ ಸಂಜೀವಿನಿಯನು ತರುದಿಗೆ ಕಳಲೆನ ಸಂಜೀವಿನಿಯನು ತರುದಿಗೆ ನೆಲದೊಳದೊಳಗೆ ಜನಗಳ ಕಾದಿರು ನೆಲದೊಳಗಿರುತ್ತಿಯ ನನಗಳ ಕಾದಿರು ಎಣಗಳ ಕಾದಿರು ಹೆಣಗಳ ಕಾಯುತ್ತಾ ಇರು. ಕಳಲಿನ ಸಂಜೀವಿನಿಯ ತರುದಿಗೆ ನೆಲದೊಳಗಿರುತ್ತಿಯ ಜನಗಳ ಕಾದಿರುವ ವರವ್ಯಾತ ಕೋಜನಾಗಿ ಅರಜ್ಞ
ಶಂಕರ, ಈ ಪ್ರಪಂಚದಲ್ಲಿ ಏನು ಸಿಕ್ಕಿದ್ದರೂ ಅದು ರಾಮನಿಗೆ ಅರ್ಪಿತ. ನೀನಾಗಿ ವರ ಕೊಡುತ್ತೇನೆ ಎಂದ ಮಾತ್ರಕ್ಕೆ ರಾಮ ಕಾರ್ಯಕ್ಕೋಸ್ಕರ ಅದನ್ನು ಬೇಡದೇ ಇದ್ದರೆ ಅದೊಂದು ಅಪಚಾರವಾಗುತ್ತದೆ. ಸ್ವಂತಕ್ಕಾಗಿ ಅಲ್ಲ, ಸ್ವಾರ್ಥಕ್ಕಾಗಿಯೂ ಅಲ್ಲ, ರಾಮ ಕಾರ್ಯಕ್ಕಾಗಿ. ನನಗೆ ರಾಮ ದರ್ಶನವಾಗಬೇಕು. ನೋಡಿದೆಯಾ, ನಮ್ಮವರೆಲ್ಲ ಭೂಮಿಯ ಮೇಲೆ ಮಲಗಿದ್ದಾರೆ. ಈ ಬರುವಾಗ ಎಷ್ಟು ಮಂದಿ ಇದ್ರು, ಈಗ ಅಷ್ಟು ಮಂದಿಗಳಿಲ್ಲ, ನಾನೊಬ್ಬನೇ ಉಳಿದಿದ್ದೇನೆ. ಈ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿಸಬೇಕಾದರೆ ಅಳಿದವರನ್ನು ಎಬ್ಬಿಸಬೇಕು. ದ್ರೋಣಾಚಲದಲ್ಲಿರುವ ಸಂಜೀವಿನಿಯನ್ನು ತರುತ್ತೇನೆ. ನೀನು ವರ ಕೊಡುತ್ತೇನೆ ಅಂದಿಯಲ್ಲ, ಇಲ್ಲಿ ಅಳಿದು ಬಿದ್ದಿದ್ದಾರಲ್ಲ ಅವರ ಹೆಣಗಳನ್ನು ನೀನು ಕಾಯುತ್ತಾ ಇರಬೇಕು. ಏನು, ಎಣಗಳನ್ನು ಕಾಯಬೇಕೆ? ಹೌದು. ಆಗಲಿ, ನೀನು ಬರುವವರೆಗೂ ಎಣಗಳನ್ನು ಕಾಯುತ್ತಾ ಇರುತ್ತೇನೆ. ಆಯಿತು, ವೇಗವಾಗಿ ಹೋಗಿ ಬರುತ್ತೇನೆ. ಜೈ ಶ್ರೀರಾಮ್. ಅಷ್ಟು ಬೇಗ ಬಂದೆಯಲ್ಲ? ವಾಯುಪುತ್ರ, ನಾನು ವಾಯು ವೇಗದಲ್ಲಿ ಹೋಗಿ ಬಂದಿದ್ದೇನೆ. ಸಂಜೀವಿನಿ ಔಷಧವನ್ನು ಸಿಂಪಡಿಸುತ್ತೇನೆ. ನಿಲ್ಲು ನಿಲ್ಲು, ನೀನು ಯಾರಿಗೆಲ್ಲ ಔಷಧಿ ಸಿಂಪಡಿಸುತ್ತೀ ಎಂಬುದು ನಾನೂ ನೋಡುತ್ತೇನೆ. ಅರೆ, ಯಾರ್ಯಾರಿಗೆ ಯಾಕೆ? ನಮ್ಮವರಿಗೆ ಮಾತ್ರ ಅಲ್ಲ, ವೀರಮಣಿಯ ಕಡೆಯವರು ಬದುಕಿ ಬರಬೇಕು. ಯಾಕೆ ಗೊತ್ತಾ? ನಿಮ್ಮ ರಾಮಾಶ್ವಮೇಧ ಪೂರ್ತಿಯಾಗಬೇಕಿದ್ದರೆ ಎಲ್ಲವೂ ಸರಿಯಾಗಬೇಕು. ವೀರಮಣಿಯು ರಾಮನ ತತ್ವವನ್ನು, ಆದರ್ಶವನ್ನು ಮೆಚ್ಚಿ ಕಪ್ಪ ಕಾಣಿಕೆಯನ್ನು ಕೊಟ್ಟರೆ ಅಲ್ಲಿ ನಿಮ್ಮ ಕಾರ್ಯ ಪೂರ್ತಿಯಾಗುತ್ತದೆ. ಸರಿ, ನೀನೆಂದಂತೆ ರಾಮನನ್ನು ನೆನೆಯುತ್ತೇನಂತೆ. ನಮ್ಮವರು ಮಾತ್ರ ಬದುಕಿ ಬರಬೇಕೋ, ಅಲ್ಲ ಜೊತೆಯಲ್ಲಿ ನಿಮ್ಮವರು ಬದುಕಬೇಕು? ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಭಕ್ತಿಯಿಂದ ರಾಮನನ್ನು ನೆನೆಯುತ್ತೇನಂತೆ. ರಾಮ ರಾಮ ದಯನಿಧಿ ಭಾಗವಕಿ ರಾಮ ರಾಮ ಶ್ರೀರಾಮ ದಯನಿಧಿ ಪಾಹಿ ಜಯ ಶ್ರೀರಾಮ ನಿರಂಜನ ಕಾಗಿ ರಾಮ ಪಾಹಿ ಜಯ ರಾಮ ನಿರಂಜನ ಕಾಗಿ ಶ್ರೀರಾಮಚಂದ್ರ ಕಾಮಿದ ವರದಾಯಕ ಸೀತಾ ಗಯ ರಾಮ ಕಾಮಿತ ವರದ ರಾಮ ರಾಮ ಭರತ ಜಯ ರಾಮ ಕೌಸಲ್ಯ ನಂದ ರಾಮ ಭರತ ಜಯ ರಾಮ ಕೌಸಲ್ಯ ನಂದ ರಾಮ ದಶರಥ ಸುತ ರಾಮ ಕೋದಂಡ ರಾಮ ದಶರಥ ಸುತ ರಾಮ ಅಯೋಧ್ಯೆಯ ರಾಮ ರಾಮ ಜಯ ಶ್ರೀರಾಮ ಕೋದಂಡ ಶ್ರೀರಾಮ ಸೀತಾಪತೆ ರಾಮ 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 ಜಯ 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 ಶ್ರೀರಾಮಚಂದ್ರ. ನನ್ನಂತರಂಗದ ಕರೆಗೆ ಓಗುಟ್ಟು ಪ್ರತ್ಯಕ್ಷನಾದೆಯ ಸ್ವಾಮಿ. ಶರಣು ಶರಣು. ಮರುದಾತ್ಮಜನ ಭಕ್ತಿ ಗುಲಿಯುತ ಮರುದಾತ್ಮಜನ ಭಕ್ತಿ ಗುಲಿ
ಕೊಲಿಯುತ ಬರದೊಳಗ ಶ್ರೀರಾಮನೈದರೆ ಎರಗಿದು ಜಯ 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 ರಾಮಾಯ ರಾಮ ಜಯ ಜಯ ರಾಮ ಮರುದ ತನಯನ ಭಕ್ತಿ ಗೊಲಿಯುತ ಬರದೊಳಗ ಶ್ರೀರಾಮನೈತರೆ ಹನುಮ ಆಂಜನೇಯ ದೇವ, ಯಾಗ ದೀಕ್ಷಾ ಬದ್ಧನಾಗಿ ಕುಳಿತಿದ್ದ ನನ್ನನ್ನು ಹ. ನಿನ್ನ ಪ್ರಾರ್ಥನೆಯ ಮೂಲಕ ಬರಮಾಡಿಕೊಂಡೆಯಲ್ಲ. ಹ. ಏನಿದು ನಿನ್ನ ಸಮಸ್ಯೆ? ದೇವ, ಹ. ವೀರಮನಿಗೂ ನಮ್ಮವರಿಗೂ ಯುದ್ಧ ಉಂಟಾಯಿತು. ಹ. ನಮ್ಮವರೆಲ್ಲ ಅಳಿದು ಬಿದ್ದಿದ್ದಾರೆ. ಹ. ಸಂಜೀವಿನಿ ಔಷಧವನ್ನು ತಂದಿದ್ದೇನೆ. ಹ. ಅವರ ಪಕ್ಷವಾಗಿ ಈಶ್ವರ ದೇವರು ಬಂದಿದ್ದಾರೆ. ಹ್ಮ್ ನಮ್ಮವರನ್ನೆಲ್ಲ ಎಬ್ಬಿಸೋಣ ಅಂದರೆ ಈ ದೇವರು ಹೇಳುತ್ತಿದ್ದಾರೆ ಎಲ್ಲರನ್ನು ಎಬ್ಬಿಸಬೇಕಂತೆ. ನಾನು ಏನು ಮಾಡಬೇಕು ತಂದೆ, ನೀನೇ ಹೇಳು. ಅಯ್ಯ ಹನುಮಂತ, ಕರುಣದೀಶ್ವರನನು ಮನ್ನಿಸಿ ಸರದಿರು ಅಬಕನೋ ಶರಣನನು ಮನ್ನಿಸಿ ಸರದಿರು ಆಪಕನೋ ಮನ್ನಿಸಿ ಸರದಿರು ಆಪಕನೋ ಅರನನು ಪರಿ ಪರಿ ಪೊಗಳುತ್ತ ಗದಿ ಅರನನು ಬರಿ ಬರಿ ಪೊಗಳುತ್ತ ಗದಿ ಬರದನು ಮರುತ ಜಬಿಂದೋದದಿ ಕರುಣಾತಿ ಶರಣನನು ಮನ್ನಿಸಿ ಸರದಿರು ಆಪಕನೋ ಅಯ್ಯ ಆಂಜನೇಯ, ದೇವ, ಯೋಚಿಸಬೇಕಾದ ಪ್ರಮೇಯವೇ ಇಲ್ಲ. ಹ. ಲಯಾಧಿಕಾರಿಯಾದ ಪರಮೇಶ್ವರ ಲೋಕದ ನಿಯಂತ್ರಣವನ್ನು ಹೊಂದಿದ್ದವನು. ಹ. ಯಾವುದನ್ನು ಮಾಡಬೇಕೆಂಬುದು ಅವನ ಆದೇಶಕ್ಕಿಂತ ಮೆಕ್ಕಿದ್ದು ಬೇರೇನಿಲ್ಲ. ಹ. ನಿನ್ನ ಮುಖಾಂತರ ಶಿವಭಕ್ತ ವೀರಮಣಿ ಬದುಕಿ ಬರುತ್ತಾನೆ ಎಂದಾದರೆ ಅದು ನಿನಗೊಂದು ಕೀರ್ತಿಯಲ್ಲವೇ? ಹೌದು. ಆತ ಸಹಕಾರಿಯಾಗಿಯೇ ಬರುತ್ತಾನೆ. ಸತ್ಯವೇ ಇದೆಲ್ಲ. ಬದುಕಿ ಬರುವ ವೀರಮಣಿಯು ರಾಮ ಮಂತ್ರದ ಮಹತ್ವವನ್ನು ತಿಳಿದು ಬರುತ್ತಾನೆ. ಆದುದರಿಂದ ಸಂಜೀವಿನಿಯ ಮುಖಾಂತರ ಎಲ್ಲರನ್ನೂ ಎಬ್ಬಿಸುವ ಆಂಜನೇಯ. ಸರಿ, ನಿಮ್ಮಿಬ್ಬರ ಮಾತಿನಂತೆ ಎಲ್ಲರನ್ನೂ ಬದುಕಿಸುತ್ತೇನಂತೆ. ಜೈ ಶ್ರೀರಾಮ್. ನೋಡಲ್ಲಿ, ವೀರಮಣಿ ಎದ್ದಿದ್ದಾನೆ. ರಾಮ ಮಂತ್ರವನ್ನು ಜಪಿಸುತ್ತಾ ಯಾಗಕ್ಕೆ ಸಂಪೂರ್ಣ ಸಹಕಾರಿಯಾಗಿ ತನ್ನೊಡನೆ ನಿಂತಿದ್ದಾನಲ್ಲ. ಶಿವರಾಮರಲ್ಲಿ ಭೇದವಿಲ್ಲ ಎಂಬುದು ವೀರಮಣಿಯ ಮೂಲಕ ಲೋಕಕ್ಕೆ ಮನದಟ್ಟಾಯ್ತಲ್ಲ. ಇನ್ನೇನು ಯಾಗ ಸಾಂಗವಾಗಿ ನಡೆಯುವುದರೊಂದಿಗೆ ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಈ ತಂಡಕ್ಕೆ ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದಾರೆ ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ್. ಇವರಿಗೆ ಕಲಾಂಜಲಿ ಕ್ರಿಯೇಷನ್ಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣೇ ನಮೋಸ್ತುತೆ ನಮೋಸ್ತುತೆ ಮಂಗಲಂ ಮಂಗಲಂ ದರೆಯಳು ಬೆದರಂತ ಐವ
ಶ್ರೀಪುರದೋಳು ತಾನಿನ್ನಂತೆ ಕರೆಯೊಳು ಬೆದರಾಟ ಐಲ ಶ್ರೀಪುರದೋಳು ಸ್ಥಿರವಾಗಿ ನೆಲೆಸಿದ ದುರ್ಗಾ ಪರಮೇಶ್ವರಿಗೆ ಸ್ಥಿರವಾಗಿ ನೆಲೆಸಿದ ದುರ್ಗಾ ಪರಮೇಶ್ವರಿಗೆ ಭವದರಿದಾರಿಗೆ ಭವಗರ ಮೇರಿಗೆ ವೈಷಮತ್ತಿನಿಗೆ ಭವಗರಿಗೆ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಲಂ ಶ್ರೀ ಮಂಜುನಾಥ ದೇವಿ ಮಹಾಗಣಪತಿಗೆ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ಜಯ ದುರ್ಗಾ ಪರಮೇಶ್ವರಿಗೆ ಪರದೊಳು ಪರಶುಭ ಜಾಂಗುಷದಾರಿಗೆ ಅರುಷದಿ ಭಕ್ತರ ಪರೆವಗೆ ಮುರಗ ಭೂಷಣನ ಕುಮಾರಗ ಜವರನ ಚರಣ ಕಮಲಗಳಿಗೆ ಆರತಿ ಎತ್ತಿರಿ ಗಜಮುಖದ ಬಗೆ ಗಣಪಗೆ ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಶಿವಭಕ್ತ ವೀರಮಣಿ ಎಂಬ ಈ ಯಕ್ಷಗಾನ ತಾಳಮದ್ದಳೆಯನ್ನು ಈ ಒಂದು ತಂಡದ ಎಲ್ಲ ಕಲಾವಿದರು ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಈ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ತಂಡ ಮುಂದೆ ಯಶಸ್ಸನ್ನು ಕಾಣಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದ ದಾಮೋದರ್ ವಿಟ್ಲ ಇವರ ಶಿಷ್ಯೆಯವರಿಂದ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ನಡೆಯಲಿರುವುದು. ಮುಂದೆ ಬರುವ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ನಾನು ನಿಮ್ಮ ತಿರುಮಲೇಶಾಚಾರ್ಯ ಹೊಸಂಗಡಿ. ಧನ್ಯವಾದಗಳು. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.